Hare Krishna. Yes, Hare Krishna. Swagata. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Krishna, Krishna Krishna, Hare Hare, Hare Ram, Rama Rama, Hare Hare, Jaya Radha Govinda, Radha Govinda Radha, Jaya Gauranitai, 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 Jaya Gauranitai, Jaya Jaya Prabhupada, 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 Jaya Jaya Prabhupada, Nita Gaura Haribo, 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 Nita Gaura Haribo. जय ओम विष्णुपाद परमहंस परिव्राजकाचार्य स्तोत्र सदी डिवाइन ग्रेस अभय चरणारविंद भक्ति वेद स्वामी श्री प्रभुपाद महाराज। ओम ज्ञानतिमिरन्दस्य ज्ञानांशलाके चक्षुर्मिलितं येन तस्मै श्री गुरवे नमः। श्री चैतन्य मनोभीष्टं स्थापितं येन भूतले स्वयं रूप गदामेव ददाति स्वपदान्तिकं वन्देऽहं श्री गुरु श्री युतपदकमलं श्री गुरु वैष्णवांच श्री रूपं साग्रजातं सगुण रघुनाथं तं जीवं साद्वैतं सावधूतं परिजनं कृष्ण चैतन्यदेव श्री राधा कृष्ण पादां सगुणलता श्री विशाखान्वितं श्री कृष्ण करुणा सिंधु दीनबंधु जगत्पति गोपीश गोपिकाकांत राधाकांत नमस्ते तप्त कंचन गौरांगी राधे वृंदावनेश्वर विश्ववान हरिप्रिय महावदनाय कृष्ण में प्रदाय कृष्णाय कृष्ण नाम गौरचरण वांचकल्पतरु विश्व कृपा सिंधु च पतना पावने वैष्णव नमो विष्णुपादाय कृष्ण वृषा भूतले श्रीमते भक्तिवेदांत स्वामी नामिने नमस्ते सारस्वती देवी गौरवानुपचारिण्य विशेष शून्यवादी पाशंतेष्ट देव श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे हरे राम राम राम
ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 5ಕ್ಕೆ. ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ನೀನು ನಾವು ಎಂತ ಕಲ್ತೇವೆ ಹೇಳ್ಬೋದು ಯಾರಿಗಾದ್ರು? ಎಸ್ ಇನ್ನು ನಾವು ಎಂತ ಕಲ್ತೇವೆ ಅಂತ ಹೇಳ್ಬೋದಾ? ಎಸ್ ದಯವಿಟ್ಟು. ಹರೇ ಕೃಷ್ಣ. ಯಾರು ಹೇಳಲಿಕ್ಕೆ ಆಗುದಿಲ್ಲ. ಹರೇ ಕೃಷ್ಣ. ದಯವಿಟ್ಟು ಮಾತಾಡಿ. ಅನ್ಮ್ಯೂಟ್ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ, ಮಾತಾಡಿ. ಭಗವಂತ ಯಾಕೆ ರೂಪ ತಾಳ್ತಾನೆ, ಯಾವಾಗ ಬರ್ತಾನೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಮತ್ತೆ ಕಲಿಯುಗದ ಬಗ್ಗೆ, ಬ್ರಹ್ಮನ ಬಗ್ಗೆ, ಬ್ರಹ್ಮನ ಆಯುಷ್ಯ. ಎಸ್ ವೆರಿ ಗುಡ್. ಬೇರೆ ಯಾರಾದ್ರೂ ಹೇಳ್ಬೋದಾ? ಎಸ್ ಹರೇ ಕೃಷ್ಣ. ನೀನು ನಾವು ಎಂತೆಲ್ಲ ಕಲ್ತೇವೆ. ಎಸ್ ಹರೇ ಕೃಷ್ಣ. ಕರ್ಮದ ಬಗ್ಗೆನೂ ಹೇಳಿದ್ರಿ, ಅಕರ್ಮ ವಿಕರ್ಮ. ಓಕೆ ಗುರುಜಿ. ಭಗವಂತನ ಬಗ್ಗೆ ತಿಳಿಸಿದ್ರಿ ನೆನ್ನೆ. ಭಗವಂತ ಯಾರು, ನಾವ್ ಯಾರು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಎಸ್ ಬೇರೆ? ಎಸ್ ಹರೇ ಕೃಷ್ಣ. ಹೇಳಿ ಎಲ್ಲರೂ, ಇನ್ನು ನಾವೆಂತ ಕಲ್ತೇವು? ಹರೇ ಕೃಷ್ಣ. ಹರೇ ಕೃಷ್ಣ. ಪರಂಪರೆ. ಹೇಳಿ ಹೇಳಿ. ಎಸ್ ಹೇಳಿ. ಇಬ್ಬರು ಮಾತಾಡಿದಿರಿ, ಇಬ್ಬರು ಕೂಡ ಹೇಳಿ. ಒಬ್ಬರೊಬ್ರು ಆದ್ಮೇಲೆ ಇನ್ನೊಬ್ರು ಹೇಳಿ. ಎಸ್ ಹೇಳಿ ಹೇಳಿ ಹೇಳಿ. ಯಾರಿಗೆ ಮಾತಾಡಿದ್ರಿ? ಇಬ್ಬರು ಕೂಡ. ಪರಂಪರೆ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಪರಂಪರೆ ಬಗ್ಗೆ ಮಾತಾಡ್ಬೇಕಾದ್ರೆ 4 ಪರಂಪರೆ, ಅದರಲ್ಲಿ ಶಿವನ ಅಂಶ ಇರೋದು ಶಂಕರಾಚಾರ್ಯರದು ಅಂತ ಬಂದಿತ್ತು. ಒಂದು ಪ್ರಶ್ನೆ ಆಕ್ಚುಲಿ ಶಂಕರಾಚಾರ್ಯರದು ಟೀಚಿಂಗ್ಸ್ ನ ನಾವು ಇವತ್ತಿಗೂನು ಅಳವಡಿಸ್ಕೊಂಡಿದೀವೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಎಂತ ಈಗ ಪ್ರಶ್ನೆ ಅಂತ ನಿಮ್ದು? ಶಂಕರಾಚಾರ್ಯರ ಟೀಚಿಂಗ್ಸು ಎಲ್ಲಾರು ಬರುತ್ತಾ ಈ ಗೀತೆಗೆ ಸಿಮಿಲರ್ ಆಗಿ, ಭಗವದ್ಗೀತೆಗೆ ಸಿಮಿಲರ್ ಆಗಿರೋದು? ಇಲ್ಲ ನೋಡಿ, ಎಂತ ಅಂದ್ರೆ ನಾವು ಅರ್ಥ ಮಾಡುವ. ಓಕೆ, ಒಂದ್ ನಿಮಿಷ. ಎಸ್ ನೋಡಿ, ಹೇಗಂದ್ರೆ ಶಂಕರಾಚಾರ್ಯರು ಶಿವನ ಇನ್ಕಾರ್ನೇಷನ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಆದ್ರೆ ಅವರಿಗೆ ಸರ್ಟೇನ್ ಜಾಬ್ ಕೊಟ್ಟಿದ್ದಾನೆ ಕೃಷ್ಣ. ಬುದ್ಧ ಕೃಷ್ಣನ ಇನ್ಕಾರ್ನೇಷನ್. ಬುದ್ಧನಿಗೆ ಸರ್ಟೇನ್ ಜಾಬ್ ಕೊಟ್ಟಿದೆ. ಅಂದ್ರೆ ಬುದ್ಧನ ಫಿಲಾಸಫಿ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. ಕೃಷ್ಣನ ಇನ್ಕಾರ್ನೇಷನ್ ಬುದ್ಧ. ಶಂಕರಾಚಾರ್ಯ ಫಿಲಾಸಫಿ ಆಕ್ಸೆಪ್ಟ್ ಮಾಡೋದಿಲ್ಲ. ಶಿವನ ಇನ್ಕಾರ್ನೇಷನ್. ಶಿವ ಅಂದ್ರೆ ವೈಷ್ಣವ ನಾಮ ಯಥಾಶಂಭು, ಟಾಪ್ ಮೋಸ್ಟ್ ವೈಷ್ಣವ. ಈ ಭಾಗವತಮಲ್ಲಿ ಶಿವನ ಸ್ತುತಿ ಉಂಟು, ಗ್ಲೋರಿಫಿಕೇಶನ್ ಫಾರ್ ಕೃಷ್ಣ. ನಾವು ಅದನ್ನು ಎಂತ ಹೇಳುವಂಥದ್ದು ಹೇಳ್ತೇವೆ, ಶ್ಲೋಕ ಹೇಳ್ತೇವೆ ನಾವು. ಆದ್ರೆ ಅದು ಆ ಟೈಮ್ಗೆ ಬೇಕಿತ್ತು, ಅದಕ್ಕೆ ದೇವರು ಈ ರೀತಿ ವ್ಯವಸ್ಥೆ ಮಾಡಿದ್ರು. ಯಾಕೆಂದ್ರೆ ಜನರೆಲ್ಲ, ಇನ್ನೊಮ್ಮೆ ಕೇಳಿ, ಪ್ರಾಣಿ ಹತ್ಯೆ ಮಾಡ್ತಾ ಇದ್ರು ತುಂಬಾ. ಅದಕ್ಕೆ ವೇದದ ಹೆಸರಲ್ಲಿ, ಯಾಕಂದ್ರೆ ವೇದದಲ್ಲಿ ಉಂಟು, ಶಾಸ್ತ್ರದಲ್ಲಿ ಹೇಗಂದ್ರೆ ದೇವಿಯ ಎದುರು ಅಮಾವಾಸ್ಯ ದಿವಸ ಬಲಿ ಕೊಡ್ಬೋದು ಅಂತ ಉಂಟು. ಹಾಗಾಗಿ ಒಂದು ಕನ್ಸಿಡರೇಷನ್ ನೋಡಿ ಅವರು ಎಂತ ಜನರೆಲ್ಲ ಜಾಸ್ತಿ ಪ್ರಾಣಿ ಹತ್ಯೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಪ್ರಾಣಿ ಹತ್ಯೆ ನಿಲ್ಲಿಸಲಿಕ್ಕೋಸ್ಕರ ಬುದ್ಧ ಬಂದು ಹೇಳಿದ್ರು, ನಿಂದಸಿನೇ ವೇದ, ಅಂದ್ರೆ ವೇದಗಳನ್ನು ಬದಿಗಿಡಿ. ವೇದದ ಹೆಸರಲ್ಲಿ ಈ ರೀತಿ ಮಾಡ್ತಾ ಇದ್ರು. ವೇದಗಳನ್ನು ಬದಿಗಿಟ್ರೆ ಎಂತ ಆಗ್ತದೆ? ನಮ್ಗೆ ಎಂತ ಸಿಗುದಿಲ್ಲ. ಆದ್ರೆ ಆ ಟೈಮ್ಗೆ ಬೇಕಿತ್ತು ಅದು, ಹೇಗೆಂದ್ರೆ ಪ್ರಾಣಿ ಹತ್ಯೆ ನಿಲ್ಲಿಸಲಿಕ್ಕೋಸ್ಕರ. ಅಹಿಂಸಾ ಪರ್ವಧರ್ಮ ಅಂತ.
ಮತ್ತೆ ನೆಕ್ಸ್ಟ್ ವೇದಗಳನ್ನು ತರಲಿಕ್ಕೋಸ್ಕರ ಶಂಕರಾಚಾರ್ಯ ಬಂತು. ಅವ್ರು ವೇದಗಳನ್ನು ತಂದ್ರು, ಆದರೆ ಅದರ ಎಂತ ಹೇಳುವಂಥದ್ದು ಪರಮಾತ್ಮನ ಬಗ್ಗೆ ಡಿಸ್ಕ್ಲೋಸ್ ಮಾಡಲಿಲ್ಲ, ಆತ್ಮದ ಬಗ್ಗೆ ಹೇಳಿದ್ರು. ಅದೇ ನೆಕ್ಸ್ಟ್ ಮಧ್ವಾಚಾರ್ಯ ಬಂದು ಅದನ್ನು ಡಿಸ್ಕ್ಲೋಸ್ ಮಾಡಿದ್ರು. ಹಾಗಾಗಿ ಆ ಟೈಮಿಗೆ ಎಂತೆಲ್ಲ ಮಧ್ವಾಚಾರ್ಯ ಬೇರೆ ಯಾರಲ್ಲ, ಮಧ್ವಾಚಾರ್ಯ ಹನುಮಾನ್, ಭೀಮ ಮತ್ತು ವಾಯು ಇನ್ಕಾರ್ನೇಷನ್. ಹಾಗೆ ಯಾವ ಟೈಮಿಗೆ ಎಂತ ಬೇಕು ಭಗವಂತನಿಗೆ ಗೊತ್ತುಂಟು. ಹಾಗಾಗಿ ನಾವು ಫಿಲಾಸಫಿ, ಬುದ್ಧನ ಫಿಲಾಸಫಿ ಮತ್ತೆ ಶಂಕರ ಫಿಲಾಸಫಿ ಇದು ಮಾಡೋದು, ಅವರನ್ನು ಆಕ್ಸೆಪ್ಟ್ ಮಾಡ್ತೇವೆ, ಅವರ ಫಿಲಾಸಫಿ ಆಕ್ಸೆಪ್ಟ್ ಮಾಡೋದು. ಫಿಲಾಸಫಿ ಮಧ್ವಾಚಾರ್ಯರು ಫಿಲಾಸಫಿ ಆಕ್ಸೆಪ್ಟ್ ಮಾಡುವುದು. ಎಸ್, ಯಾಕೆಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ, ಇಟರ್ನಲ್. ನಾವು ಕೂಡ ಸನಾತನ, ಕೃಷ್ಣ ಕೂಡ ಸನಾತನ. ಆದ್ರೆ ನಾವು ಅಣು, ಕೃಷ್ಣ ವಿಭು. ಶಂಕರಾಚಾರ್ಯ ಫಿಲಾಸಫಿ ಹೇಗಂದ್ರೆ ನಾವು ದೇವರು ಒಂದೇ, ಕ್ವಾಲಿಟಿಯಲ್ಲಿ ಒಂದು. ಈಗ ಸಮುದ್ರದ ಒಂದು ನಾವು ಬಿಂದು ತರ್ತೇವೆ, ಒಂದು ಡ್ರಾಪ್ ತರ್ತೇವೆ ಈ ಕೆಮಿಕಲ್ ಟೆಸ್ಟ್ ಮಾಡಲಿಕ್ಕೆ. ಅದರಲ್ಲಿ ಕೆಮಿಕಲ್ ಕಾಂಪೋಸಿಷನ್, ಉಪ್ಪಿನಾಂಶ ಸಮುದ್ರದಲ್ಲಿ ಇರೋದು ಒಂದೇ, ನಾವು ಡ್ರಾಪ್ ತಂದದ್ದು ಒಂದೇ, ಕ್ವಾಲಿಟಿ ಒಂದು, ಅದರ ಕ್ವಾಂಟಿಟಿ ವ್ಯತ್ಯಾಸ ಉಂಟು. ನಾವು ದೇವರಾಗಲಿಕ್ಕೆ ಆಗುವುದಿಲ್ಲ, ಪ್ರಭುದ ಹೇಳ್ತಾರೆ. ಅದೇ ರೀತಿ ಬಂಗಾರದ ಗಣಿಯಿಂದ ನಾವು ಸಣ್ಣ ಬಂಗಾರ ತರ್ತೇವೆ, ಅದರಲ್ಲಿ ಈ ಬಂಗಾರದ ಕಾಂಪೊನೆಂಟ್ ಸೇಮ್, ಕ್ವಾಲಿಟಿ ವೈಸ್ ಸೇಮ್, ಆದರೆ ಅದು ಗಣಿ, ಇದು ಸಣ್ಣ ಇದು. ಹಾಗೆ ಈ ರೀತಿ ನಾವು ಇದಕ್ಕೆ ತುಂಬಾ ಎಕ್ಸ್ಪ್ಲನೇಷನ್ ಉಂಟು. ಚೈತನ್ಯ ಮಾಮ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಾಗೆ ನಾವು ಕ್ಲಾಸಿಗೆಲ್ಲ ಫರ್ದರ್ ಕ್ಲಾಸಿಗೆಲ್ಲ ಬಂದ್ರೆ ನಮ್ಗೆ ಗೊತ್ತಾಗ್ತದೆ. ಎಸ್ ಎಸ್, ಕೇಳಿದವ್ರು ಯಾರು ಕೇಳಿದವ್ರ ಪ್ರಶ್ನೆಗೆ ತಿಳಿತಾ ಉತ್ತರ ಧನ್ಯವಾದಗಳು. ತಿಳಿದಲ್ಲ, ಅರ್ಥ ಆಯ್ತಾ? ಹೌದು ಹೌದು. ಎಸ್, ಓಕೆ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡುವ. ಕೃಷ್ಣ ಚೈತನ್ಯ. ಎಸ್, 5ನೇ ಅಧ್ಯಾಯಕ್ಕೆ ಹೋಗುವ ಮುಂಚೆ ನಾವು 4ನೇ ಅಧ್ಯಾಯದು ರಿವಿಷನ್ ಮಾಡುವ. ನಾವು ನಿನ್ನೆ ಎಂತ ಕಲ್ತದ್ದು? ಕೃಷ್ಣ ಹೇಳುವಂತದ್ದು ಫಸ್ಟಿಗೆ ಇಮಂ ವ್ಯವಸ್ಥೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಭಾವ ಇಕ್ಷಾಕು ಅಬ್ರವೀತ್. ಅಂದ್ರೆ ನಾನು ಇದನ್ನು ಫಸ್ಟಿಗೆ ವಿವಸ್ವಾನಿಗೆ ಹೇಳಿದೆ, ಸೂರ್ಯದೇವ, ಮತ್ತೆ ವಿವಸ್ವಾನ್ ಅದನ್ನು ಮನುವಿಗೆ ಹೇಳಿದ, ಮನು ಅವನ ಮಗ ಇಕ್ಷಾಕು ಹೇಳಿದ. ಈ ರೀತಿ ಗುರು ಪರಂಪರೆ ಬಂದಿತ್ತು. ಆದರೆ ಕಾಲಕ್ರಮೇಣ ಇದು ಛೇದವಾಯಿತು, ಕಟ್ಟಾಯಿತು. ಈಗ ನಾನು ವಾಪಸ್ ಹೇಳ್ತಾ ಇದ್ದೇನೆ ನಿನ್ನ ಮೂಲಕ. ಮತ್ತೆ ನಿನ್ನ ಕ್ವಾಲಿಫಿಕೇಶನ್ ಎಂತ? ನೀನು ನನ್ನ ಭಕ್ತ ಮತ್ತೆ ನನ್ನ ಸಖ, ಫ್ರೆಂಡ್. ಮತ್ತೆ ಅಲ್ಲಿ ನಾವು ತಿಳಿದೇವೆ ಅಂತಂದ್ರೆ, ನಾವು ಯಾವಾಗಲೂ ಭಗವದ್ಗೀತೆ ಅರ್ಥ ಮಾಡುವಾಗ ಎಂತಂದ್ರೆ ಅರ್ಜುನ ಹೇಗೆ ಅರ್ಥ ಮಾಡಿದ್ರೆ ಆ ರೀತಿ ನಾವು ಅರ್ಥ ಮಾಡ್ಬೇಕು. ಯಾಕೆಂದ್ರೆ ಅರ್ಜುನ ಭಕ್ತ ಮತ್ತೆ ಗೆಳೆಯ, ಸಖ. ಮತ್ತೆ ನಾವು ಯಾರು ಈ ಮಂಡ್ಯನ್ ಸ್ಕಾಲರ್ಸ್ ಮತ್ತೆ ಮಿಸ್ಇಂಟರ್ಪ್ರಿಟರ್ ಅಂದ್ರೆ ತುಂಬಾ ನಿರಾಕಾರವಾದಿಗಳು, ಮಾಯಾವಾದಿಗಳು, ನಾವು ಅವರಿಂದ ಕೇಳೋದಿಲ್ಲ. ಯಾಕೆ? ನಮ್ಗೆ ಬೇಡ, ಅದು ಕೇಳೋದು ಕೂಡ ಅಗತ್ಯ ಅಲ್ಲ. ನಾವು ಅರ್ಜುನನ ಫಾಲೋ ಮಾಡ್ತೇವೆ. ಅರ್ಜುನ ಯಾಕೆಂದ್ರೆ ಭಕ್ತ ಮತ್ತೆ ಸಖ. ಹೇಗೆಂದ್ರೆ ಪ್ರಭುಪಾದರು ಅನ್ನೋದು ಹನಿ ಬಾಟಲ್ ಹೊರಗಡೆ ನೆಕ್ಕುವಂಥದ್ದು ಇವರು ಯಾರು? ನಿರಾಕಾರವಾದಿಗಳು, ಮಾಯಾವಾದಿಗಳೆಲ್ಲ. ಆದ್ರೆ ಭಕ್ತರು ಎಂತ ಮಾಡುವಂಥದ್ದು, ಹನಿಯನ್ನು ಓಪನ್ ಮಾಡಿ ಸ್ಪೂನಲ್ಲಿ ಆರಾಮ್ಸೆ ತಗೊಳ್ತಾರೆ. ಅದು ಹೇಗೆಂದ್ರೆ ಗುರು ಪರಂಪರೆ ಮೂಲಕ. ಅದನ್ನು ನಿನ್ನೆ ಹೇಳಿದ್ದೇನೆ. ಮತ್ತೆ 4 ಸಂಪ್ರದಾಯದ ಬಗ್ಗೆ ಹೇಳಿದ್ದೇನೆ. ಶ್ರೀಲ ಪ್ರಭುಪಾದ್ ಅದು ನಾವು ಇಸ್ಕಾನ್ ನಾವು ಬರುವಂಥದ್ದು ಬ್ರಹ್ಮಮಧ್ವ ಗೌಡಿಯ ಸಂಪ್ರದಾಯಕ್ಕೆ ಸೇರಿದವು. ಮತ್ತೆ ಸೆಕೆಂಡ್ ಪಾಯಿಂಟ್ ಅಂಡರ್ಸ್ಟ್ಯಾಂಡಿಂಗ್. ಹೆಚ್ಚಿನವರು ಹೇಳುವಂಥದ್ದು ಯಾವುದೇ ನೀವು ಫಾಲೋ ಮಾಡಿ ಸೇಮ್. ಈಗ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. 2015ರಲ್ಲಿ ನಾನು ಪುಸ್ತಕ ವಿತರಣೆ ಕೇರಳಕ್ಕೆ ಹೋದದ್ದು. ಅಲ್ಲಿ ಅಯ್ಯಪ್ಪ ಮಂದಿರ ಇತ್ತು. ಅಲ್ಲಿ ತುಂಬ ಮಂದಿ ಇತ್ತು, ತುಂಬ ಒಂದು ಜಾತ್ರೆ ಏನಿತ್ತು.
ಹಾಗೆ ಪುಸ್ತಕ ವಿತರಣೆ ಗಾಡಿ ಇಟ್ಕೊಂಡು ಹೋದೆ. ಹಾಗೆ ನಾನು ಅಲ್ಲಿ ಪರ್ಮಿಷನ್ಗೆ ಹೋದೆ. ಅವ್ರು ಹೇಳುವಂಥದ್ದು, ನೀವು ಕೂಡ ಸೇಮ್, ನಾವು ಕೂಡ ಸೇಮ್. ಅಕ್ಕಿಯಿಂದ ಇಡ್ಲಿ ಆಗುವಂಥದ್ದು, ದೋಸೆ ಆಗುವಂಥದ್ದು, ಈ ಅನ್ನ ಆಗುವಂಥದ್ದೆಲ್ಲ ಅಕ್ಕಿಯಿಂದ. ಹೇಗೆ ಆಗ್ತದೆ ಸೇಮ್? ಹಾಗೆ ಹೆಚ್ಚಿನವರು, ಹೆಚ್ಚಿನ ಸಂಸ್ಥೆಯವರು, ಎನಿ ಪಾತ್ ಅಂಡ್ ವಿಲ್ ಗೋ ಬ್ಯಾಕ್ ಟು ಗಾಡ್. ಹೇಗೆ ಆಗ್ತದೆ? ಆಗುದಿಲ್ಲಪ್ಪ ಸಮ. ಹೇಗೆ ಅಂದರೆ, ಈಗ ನಾವು ಟ್ರೈನ್ ಅನ್ನು ಹಿಡಿದ್ದೇವೆ. ಈಗ ಇಲ್ಲಿ ಮಂಗಳೂರಲ್ಲಿ ಒಂದು ಈ ಕಡೆ ಕೇರಳಕ್ಕೆ ಹೋಗ್ತದೆ ಟ್ರೈನ್, ಇನ್ನೊಂದು ಟ್ರೈನ್ ಇಲ್ಲಿಗೆ ಹೋಗ್ತದೆ ತಮಿಳ್ನಾಡಿಗೆ, ಮತ್ತೆ ಈ ಕಡೆ ಹೋದ್ರೆ ಗೋವಾಗೆ ಹೋಗ್ತದೆ, ಬಾಂಬೆಗೆ ಹೋಗ್ತದೆ. ಈಗ ನನಗೆ ಬಾಂಬೆಗೆ ಹೋಗ್ಬೇಕು, ನಾನು ಈ ಕೇರಳದ ಟ್ರೈನ್ ಹಿಡ್ಕೊಂಡು ನಾನು ಕೇರಳಕ್ಕೆ ಹೋಗ್ತೇನೆ. ಜನರು ಹೇಳುವಂಥದ್ದು, ಈ ಸೋಕೋಳ ಆಧ್ಯಾತ್ಮಿಕ ಸಂಸ್ಥೆಯವರು, ಯಾವುದೇ ಟ್ರೈನ್ ಕ್ಯಾಚ್ ಮಾಡಿ ನೀವು, ನಿಮ್ಗೆ ಸೇಮ್ ಡೆಸ್ಟಿನೇಷನ್. ಅಂದರೆ ಯಾವುದೇ ನೀವು ಮಾಡಿ ಆಧ್ಯಾತ್ಮಿಕ, ನೀವು ದೇವರ ಹೋಗ್ತೀರಿ. ಇಲ್ಲಪ್ಪ, ಡಿಫ್ರೆಂಟ್ ಟ್ರೈನ್, ಡಿಫ್ರೆಂಟ್ ಡೆಸ್ಟಿನೇಷನ್. ಅದೇ ಕೃಷ್ಣ ಹೇಳುವಂಥದ್ದು, ಯಾರಿಗೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಉಂಟು, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಂ ಏವೇತಿ ತತ್ವತ ತ್ಯಕ್ತ್ವಾ ದೇವಂ ಪುನರ್ಜನ್ಮ ಇತಿ ಮಾಮೇತಿ ಸೊ ಅರ್ಜುನ. ಅಂದ್ರೆ ಯಾರು ಯಥಾರ್ಥವಾಗಿ ತಿಳಿತಾರೆ ನನ್ನ ಜನ್ಮ ಕರ್ಮ, ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಕೃಷ್ಣನ ಬಗ್ಗೆ. ಕೃಷ್ಣನ ದೇಹ ಸ್ಪಿರಿಚುವಲ್, ಆಧ್ಯಾತ್ಮಿಕ. ಕೃಷ್ಣ ಸನಾತನ, ಅವ ಇರುವಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿ. ಆದರೆ ಈ ಭೌತಿಕ ಲೋಕಕ್ಕೆ ಬರ್ತಾನೆ ಯಾಕೆ? ಅವನ ಲೀಲೆ ಮಾಡಲಿಕ್ಕೆ, ಮತ್ತೆ ಹೋಗ್ತಾನೆ ವಾಪಸಲ್ಲಿ. ಕೃಷ್ಣನ ಹುಟ್ಟು ಇದೆಲ್ಲ ದಿವ್ಯ, ಡಿವೈನ್. ಮತ್ತೆ ಯಾರಿಗೆ ಈ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅವರನ್ನು ಕೃಷ್ಣ ಅವರ ನಿತ್ಯ ಸಂಗಾತಿಯಾಗಿ ಮಾಡ್ತಾನೆ, ಇಟರ್ನಲ್ ಅಸೋಸಿಯೇಟ್. ಐದರ್ ಅಲ್ಲಿ ಕೃಷ್ಣ ಧಾಮದಲ್ಲಿ, ಇಲ್ಲದಿದ್ರೆ ಎಲ್ಲಿ ಕೃಷ್ಣ ಹೋಗ್ತಾನೆ ಅಲ್ಲಿ ಆ ಬ್ರಹ್ಮಾಂಡಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅವರೊಟ್ಟಿಗೆ ಕೃಷ್ಣ ಲೀಲೆ ಮಾಡ್ತಾನೆ. ಮತ್ತೆ ಯಾರು ಕೃಷ್ಣ ದೇವರನ್ನು ಭೌತಿಕ ಅಂತ ಎಣಿಸ್ತಾರೆ, ಅಂದ್ರೆ ನಮ್ಮ ಹಾಗೆ, ನಮ್ಮ ಇರುವಂತದ್ದು ಎಂತ ಇಲ್ಲಿ ಮಾಂಸ ಮತ್ತೆ ಎಲುಬು, ಅವ್ರೆಂತಾಗ್ತದೆ, ಅವರು ಪುನರಪಿ ಜನನ ಪುನರಪಿ ಮರಣ. ಶಂಕರಾಚಾರ್ಯ ಹೇಳಿದ್ದಾರೆ, ಮತ್ತೆ ಹುಟ್ಟು ಮತ್ತೆ ಸಹ, ಮತ್ತೆ ಹುಟ್ಟು ಮತ್ತೆ ಸಹ, ರಿಪೀಟೆಡ್ ಕೋಟಿಗಟ್ಟಲೆ ಜನ್ಮ ತೆಗಿದ್ದಾರೆ. ಯಾಕೆಂದ್ರೆ ಅವರಿಗೆ ದೇವರ ಬಗ್ಗೆ ತಪ್ಪು ಕಲ್ಪನೆ ಉಂಟು. ಮತ್ತೆ ದೇವತೆಗಳ ಬಗ್ಗೆ ನಾನು ಹೇಳಿದೆ, ದೇವತೆಗಳ ಬಳಿಗೆ ಹೋಗುದು ಯಾಕೆ? ನಾವು ಭೌತಿಕ ಇಚ್ಛೆ ಇಟ್ಕೊಂಡು ನಾವು ದೇವತೆ ಬಳಿಗೆ ಹೋಗ್ತೇವೆ. ಈಗ ಹೇಗೆ ಅಂದ್ರೆ, ಈ ಬಾಳೆಹಣ್ಣು, ಕೆಲವರು ಎಂತ ಮಾಡ್ತಾರೆ ಅಂದ್ರೆ, ಬಾಳೆಹಣ್ಣನ್ನು ಆಕ್ಚುಲಿ ಅದು ಟೈಮ್ ಆದಮೇಲೆ ನಾವು ತೆಗಿಬೇಕಂದ್ರೆ ಅದರಲ್ಲೇ ಸ್ವಲ್ಪ ಅದು ಯೆಲ್ಲೋ ಕಲರ್ ಆಗ್ತದೆ, ಮತ್ತೆ ತೆಗಿಬೇಕು. ಆದರೆ ಈ ಬಿಸ್ನೆಸ್ಗೆ ಎಂತ ಮಾಡಿದ್ರೆ ಜನರು ರಪ್ಪ ತೆಗೆದು ಅದನ್ನು ಈ ಎಂತ ಮಾಡ್ತಾರೆ, ಸ್ಮೋಕಲ್ಲೆಲ್ಲ ಹಾಕ್ತಾರೆ, ಆಗ ಅದು ಕಲರ್ ಬರ್ತದೆ, ಅದು ಟೇಸ್ಟ್ ಇರುವುದಿಲ್ಲ. ಅದೇ ರೀತಿ ದೇವತೆ ಬಳಿ ಹೋಗ್ತಾರೆ, ಅವರಿಗೆ ಭೌತಿಕ ಇದು ಸಿಗ್ತದೆ, ಆದ್ರೆ ಅದು ಪ್ರೀಮೆಚೂರ್ ಅಂದ್ರೆ ಒಳಗೆ ಪ್ಯೂರಿಫೈ ಆಗದೆ ಸಿಗುವಂಥದ್ದು, ಅದು ಒಳ್ಳೇದಲ್ಲ. ಭೌತಿಕ ನಿಮ್ಗೆ ಬೇಕಿದ್ರು ಕೂಡ ನೀವು ಕೃಷ್ಣ ಹತ್ರ ಹೋಗಿ. ಕೃಷ್ಣ ಯಾಕೆಂದ್ರೆ ಮೆಚುರಿಟಿ ಆದ್ಮೇಲೆ ಕೊಡ್ತಾನೆ, ಅದು ಒಳ್ಳೇದು. ಮತ್ತೆ ಚಾತುರ್ವರ್ಣ್ಯ ಕಾಸ್ಟ್ ಸಿಸ್ಟಮ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಚಾತುರ್ವರ್ಣ್ಯ ಮಾಯ ಸಿಸ್ಟಮ್, ಗುಣಕರ್ಮ ವಿಭಾಗ. ಹೆಚ್ಚಿನವರಿಗೆ ಈ ಕಾಸ್ಟ್ ಸಿಸ್ಟಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು. ಕಾಸ್ಟ್ ಸಿಸ್ಟಮ್ ಮಾಡಿದ ಯಾರು? ಕೃಷ್ಣ. ಯಾಕೆ? ಬೇಸ್ಡ್ ಆನ್ ಸೈಕೋಫಿಸಿಕಲ್ ನೇಚರ್. ಇದು ಸೈಂಟಿಫಿಕ್ ಸಿಸ್ಟಮ್, ಇದು ಕಾಸ್ಟ್ ಸಿಸ್ಟಮ್. ನಮ್ಮ ಮೈಂಡ್ ಮತ್ತೆ ಬಾಡಿಗೆ ಯಾವ್ದು ಸೂಟ್ ಆಗ್ತದೆ ಅದನ್ನು ಕೊಡುವಂಥದ್ದು ಕೃಷ್ಣ. ಮತ್ತೆ ಆ ಪರ್ಟಿಕ್ಯುಲರ್ ನಾವು ಎಂತ ಹೇಳುವಂಥದ್ದು ಕೆಲಸವನ್ನು ಮಾಡಿದ ಕೂಡಲೇ ಎಂತಾಗ್ತದೆ, ನಾವು ಶುದ್ಧ ಆಗ್ತೇವೆ, ಪ್ಯೂರಿಫೈ ಆಗ್ತದೆ. ಎಸ್, ಈ ರೀತಿ. ಮತ್ತೆ ನೆಕ್ಸ್ಟ್ ನಾವು ಜ್ಞಾನದ ಬಗ್ಗೆ ನಾವು ತಿಳಿದೆವು. ಜ್ಞಾನ ಅಂದ್ರೆ ಕೃಷ್ಣ ಹೇಳುವಂಥದ್ದು, ವರ್ಕ್ ಇನ್ ಡಿವೋಷನ್ ಇಸ್ ಬೆಟರ್ ದನ್ ರಿನೌನ್ಸಿಯೇಷನ್. ಅಂದ್ರೆ ಭಕ್ತಿಯಲ್ಲಿ ಕೆಲಸ ಮಾಡೋದು ಬೆಟರ್ ಈ ಸೋಕಾಲ್ಡ್ ವೈರಾಗ್ಯದಿಂದ.
ಈಗ ಅಲ್ಲಿ ಇನ್ನೊಂದು ಪಾಯಿಂಟ್ ಉಂಟು, ಜ್ಞಾನ ಮತ್ತೆ ಯೋಗ. ಜ್ಞಾನಿ ಅಂದ್ರೆ ಬ್ರಹ್ಮೇತಿ ಸಾಕ್ಷಾತ್ಕಾರ, ಯೋಗಿ ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ, ಭಕ್ತ ಭಗವಾನ್ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಪೂರ್ಣ ಸಾಕ್ಷಾತ್ಕಾರ. ಈಗ ಕರ್ಮಪಾತ್ ಎಂತ ಮಾಡ್ತದೆ, ನಮ್ಮನ್ನು ಬೈಂಡ್ ಮಾಡ್ತದೆ. ಜ್ಞಾನಿ ಆದ್ರೆ ಅಟ್ಲೀಸ್ಟ್ ಬ್ರಹ್ಮಜ್ಯೋತಿ ಹತ್ರ ಹೋಗ್ತಾನೆ, ಅದು ಎಷ್ಟಲ್ಲ. ಯೋಗಿ ಪರಮಾತ್ಮ ಸಾಕ್ಷಾತ್ ಹೋಗ್ತಾನೆ, ಅದು ಕೂಡ ಎಷ್ಟಲ್ಲ. ಭಕ್ತ ಭಗವಾನ್ ಸಾಕ್ಷಾತ್, ಅದು ಎಷ್ಟು. ಆದ್ರೆ ಕರ್ಮಿ ಅಂತ, ಕರ್ಮಿಗೆ ತುಂಬಾ ಕಷ್ಟ. ಕರ್ಮಪಾತ್ ಈಸ್ ಬೈಂಡಿಂಗ್. ವೈ? ಯಾಕೆಂದ್ರೆ ನೋಡಿ, ಈಗ ಒಬ್ಬನಿಗೆ ಮದುವೆ ಆಗ್ತದೆ, 2-3 ಮಕ್ಕಳಾಗ್ತಾರೆ, ಅವ ಮತ್ತೆಂತ ಮಾಡ್ಬೇಕು, ಕಷ್ಟಪಟ್ಟು ದುಡಿಬೇಕು, ಮನೆ ಮಾಡ್ಬೇಕು, ಮಕ್ಕಳು ಸಾಕು, ಈ ರೀತಿಯಲ್ಲ. ಹೇಗಂದ್ರೆ ಪ್ರಪೋಸ್ ಹೇಳುವಂಥದ್ದು, ಈ ಪಕ್ಷಿ ಕೂಡ ಪ್ರೆಗ್ನೆಂಟ್ ಆದ ಕೂಡಲೇ ಅದು ಹೋಗಿ ಒಂದು ಗೂಡು ಮಾಡ್ಬೇಕಂತೆ. ಯಾಕಂದ್ರೆ ಅವರಿಗೆ ಕೂಡ ಅಲ್ಲಿ ಸೇಮ್ ನಮ್ದು ಎಂತ ಉಂಟು, ಅಲ್ಲಿ ಪಕ್ಷಿಗಳಲ್ಲಿ ಈ ರೀತಿ ಉಂಟು. ಅದೇ ರೀತಿ ಈ ಕರ್ಮಪಾಂತಲ್ಲಿ ಎಂತ ಆಗ್ತದೆ, ಆಸ್ ಸೂನ್ ಆಸ್ ನಾವು ಮದುವೆ ಆದ ಕೂಡಲೇ ಈ ಹ್ಯಾಸ್ ಟು ಬಿಲ್ಡ್ ಹೌಸ್, ಮನೆ ಕಟ್ಟಬೇಕು, ಮತ್ತೆ ಕಾರ್ ತೆಗಿಬೇಕು, ಫ್ರಿಡ್ಜ್, ಟಿವಿ, ವಾಷಿಂಗ್ ಮೆಷಿನ್, ಮತ್ತೆ ಕೆಲಸ, ಮತ್ತೆ ಮಕ್ಕಳು, ಮತ್ತೆ ಮಕ್ಕಳ ಸ್ಕೂಲ್ ಎಂತಾಗ್ತದೆ. ಮತ್ತೆ ಅದರಲ್ಲಿ ಅವ ಬ್ಯುಸಿ ಆಗ್ತಾನೆ, ಹಣ ಮಾಡೋದಲ್ಲಿ, ಮೇಂಟೈನಿಂಗ್ ಫ್ಯಾಮಿಲಿ, ಮನೆ ಕಟ್ಟೋದಲ್ಲಿ. ಎಲ್ಲಿ ದೇವರಿಗೆ ಎಲ್ಲಿ ಟೈಮ್ ಇರ್ತದೆ? ಟೈಮ್ ಇರುವುದಿಲ್ಲ. ಹಾಗಾಗಿ ಜ್ಞಾನ ಮತ್ತೆ ಯೋಗಪಾತ್ ಕರ್ಮ ಅದು ಮುಕ್ತಿಗೆ ಕಾರಣವಾಗ್ತದೆ. ಆದ್ರೆ ಕರ್ಮಪಾತ ಎಂತ ಮಾಡ್ತದೆ, ನಮ್ಮನ್ನು ಕೆಳಗೆ ತಳ್ತದೆ. ಕರ್ಮಿ ಕೆಳಗೆ ತಳ್ತದೆ, ಯಾಕಂದ್ರೆ ಇದರಲ್ಲಿ ಬಿಸಿ ಹೋಗ್ತಾನೆ, ದೇವರಿಗೆ ಪುರ್ಸೋದಿರೋದಿಲ್ಲ. ಹಾಗಾಗಿ ಅವು ಎಂತ ಮಾಡ್ತಾನೆ, ಇಮಿಡಿಯೇಟ್ ಮೆಟೀರಿಯಲ್ ಡ್ಯೂಟಿಯಲ್ಲಿ ಎಷ್ಟು ಎಂಟಾಗಲ್ ಆಗ್ತಾನೆ ಅಂದ್ರೆ ತುಂಬಾ ಬ್ಯುಸಿ ಆಗ್ತಾನೆ, ದೇವರಿಗೋಸ್ಕರ ಟೈಮ್ ಇರುವುದಿಲ್ಲ. ಮತ್ತೆ ಎಂತ ಅವನ ಯೋಚನೆ, ಫಸ್ಟ್ಗೆ ನಾನು ಈ ಭೌತಿಕ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ, ಮತ್ತೆ ದೇವರು ನೋಡು. ಜನರಲಿ ಹೇಗಂದ್ರೆ ಹೆಚ್ಚಿನವರಿಗೆ ದೇವರು ಲಾಸ್ಟ್. ದೇವರು ಲಾಸ್ಟ್. ಎಸ್, ಇದನ್ನು ನಾವು ನಿನ್ನೆ ಕಲ್ತೆವು. ಈಗ ನಾವು ಅಧ್ಯಾಯ 5ಕ್ಕೆ ಹೋಗುವ. ಕೃಷ್ಣ ಚೈತನ್ಯ. ಅಧ್ಯಾಯ 5. ಎಸ್, 5ಕ್ಕೆ ಹೋಗೋ ಮುಂಚೆ ಅಧ್ಯಾಯದಲ್ಲಿ ಎಂತೆಲ್ಲ ಉಂಟಂತ ತಿಳಿಸ್ತೇನೆ. ಕೃಷ್ಣ ಚೈತನ್ಯ. ಎಸ್, ಅಧ್ಯಾಯ 5ರಲ್ಲಿ ಅರ್ಜುನನ ಪ್ರಶ್ನೆ, ಸನ್ಯಾಸ ಅಥವಾ ಕರ್ಮಯೋಗ ಯಾವ್ದು ಮಾಡ್ಬೇಕು? ಮತ್ತೆ 2ರಿಂದ 6 ಶ್ಲೋಕ. ಕರ್ಮಯೋಗ ಇಸ್ ಈಕ್ವಲ್ ಟು ಬಟ್ ಈಸಿಯರ್ ದೆನ್ ಸನ್ಯಾಸ. 7ರಿಂದ 16 ಪರ್ಫಾರ್ಮಿಂಗ್ ನಿಷ್ಕಾಮ ಕರ್ಮಯೋಗ ದಟ್ ಫೀಸ್ ಒನ್ ಫ್ರಮ್ ಬಾಂಡೇಜ್. ಅಂದ್ರೆ ನಿಷ್ಕಾಮ ಕರ್ಮಯೋಗ ನಮ್ಮನ್ನು ಬಂಧನದಿಂದ ಆಚೆ ಮಾಡ್ತದೆ. ಮತ್ತೆ 17ರಿಂದ 29 ಲಿಬರೇಷನ್ ಬೈ ಫೋಕಸಿಂಗ್ ಆನ್ ದಿ ಸುಪ್ರೀಂ. ಅಂದ್ರೆ ಮುಕ್ತಿ ಯಾವಾಗ ಸಿಗೋದು, ನಾವು ದೇವತಾ ಪರಮೇಶ್ವರ ಯಾವಾಗ ನಾವು ಫೋಕಸ್ ಮಾಡ್ತೇವೆ ಆಗ ನಮಗೆ ಮುಕ್ತಿ ಸಿಗ್ತದೆ ಅಂತ. ಎಸ್, ಈಗ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಶ್ಲೋಕ 1. ಅರ್ಜುನನ ಗೊಂದಲ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯೋ ಯತುರೇಕಂ ತನ್ಮೇ ಭೂಯಿ ಸುನಿಶ್ಚಿತಂ. ಓಹ್, ಒಂದು ನಿಮಿಷ ಕಾಣ್ತಾ ಇಲ್ಲ. ಎಸ್, ಅರ್ಜುನನು ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕು ಅಂತ ಹೇಳ್ತೀಯ, ಅನಂತರ ನೀನು ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತೀಯ. ಇವೆರಡರಲ್ಲಿ ಯಾವ್ದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಕರ್ಮವನ್ನು ಬಿಡಬೇಕು, ಭಕ್ತಿಪೂರ್ವ ಕರ್ಮ ಮಾಡಬೇಕು, ಇವೆರಡರಲ್ಲಿ ಯಾವುದು? ಈಗ ಇದನ್ನು ನೋಡುವ. ಅರ್ಜುನನ ತಪ್ಪು ಗ್ರಹಿಕೆ.
ಶುಷ್ಕ ಒಣ ಮಾನಸಿಕ ಆಹಾಭಾವಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. ಮೆಂಟಲ್ ಸ್ಪೆಕ್ಯುಲೇಷನ್, ಮಾನಸಿಕ ಆಹಾಭಾವ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ನಾನು ನಿನ್ನೆ ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೇನೆ. ಹೇಗೆಂದ್ರೆ ಆಸಿಡ್ ಇದು, ಲಿಮೆನ್ ಜ್ಯೂಸ್ ಅಂತ ಆಸಿಡ್ ಅನ್ನು ಭಾವಿಸ್ತಾನೆ, ಹಾಗೆ ಅದು ಮೆಂಟಲ್ ಸ್ಪೆಕ್ಯುಲೇಷನ್. 2ನೇ ಅಧ್ಯಾಯದ ಶ್ಲೋಕ 11-30 ಕೃಷ್ಣ ವಿವರಿಸಿದ ಆತ್ಮವಿಜ್ಞಾನ. ಶ್ಲೋಕ 31-37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46-53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯದ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೇಳಿದನು. ಈಗ ಅರ್ಜುನನ ಗೊಂದಲದಲ್ಲಿದ್ದಾಗ ಸನ್ಯಾಸದ ಕರ್ಮ ಯಾವ್ದು ಮಾಡ್ಬೇಕಂತ ಹೇಳ್ತಾನೆ. ಎಸ್, ಈಗ ಭಗವಂತ ಎಂತ ಹೇಳ್ತಾನೆ ನೋಡ. ಭಗವಂತ ಶ್ಲೋಕ 2 ಅನುಮಾನವನ್ನು ತೆರವುಗೊಳಿಸುವುದು. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸ ಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮ ಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನ ಹೀಗೆ ಉತ್ತರಿಸಿದ ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪದ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮ ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಎಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಯಾರಿಗಾದ್ರು ಗೊತ್ತುಂಟ ಕರ್ಮ ಸನ್ಯಾಸಿಗಳು ಯಾರಂತ? ಯಾರು ಒಂದು ನಿಮಿಷ ಅನ್ಮೇಟ್ ಮಾಡಿದ್ದೇನೆ, ಹೇಳ್ಬೋದಾ? ಕರ್ಮ ಸನ್ಯಾಸಿಗಳು ಯಾರು? ಎಸ್, ಯಾರು ಹೇಳ್ಬೋದು ಕರ್ಮ ಸನ್ಯಾಸಿಗಳ ಬಗ್ಗೆ? ಯಾರಿಗಾದ್ರು ಎನಿ ಐಡಿಯಾ? ಎಂಥದ್ದು ಐಡಿಯಾ ಉಂಟಾ? ಕರ್ಮ ಸನ್ಯಾಸಿಗಳು ಯಾರಂತ? ಎಸ್, ಹರೇ ಕೃಷ್ಣ. ಈಗ ಹೇಳಿದ್ರಲ್ಲ ಗುರುಜಿ, ಮದ್ವೆ ಮಕ್ಕಳು ಮನೆ. ಅದಲ್ಲ ಅದಲ್ಲ ಅದಲ್ಲ, ಅದು ಕರ್ಮ ಸನ್ಯಾಸಿ ಅಲ್ಲ, ಅದು ಕರ್ಮಿ. ಕರ್ಮಿ ಅದು ಕರ್ಮ ಸನ್ಯಾಸಿ. ಧರ್ಮದ ಬಗ್ಗೆ ಪ್ರಚಾರ ಮಾಡುವುದು ಅಲ್ಲ ಅಲ್ಲ ಅಲ್ಲ. ದೇವರ ಬಗ್ಗೆ ಇಲ್ಲ. ಯಾರಿಗೆ ಗೊತ್ತಿಲ್ವಾ? ಓಕೆ, ನೋಡಿ ಇದೆಲ್ಲ ತಿಳಿಬೇಕು ನಾವು. ಕರ್ಮ ಸನ್ಯಾಸಿ ಯಾರು ನೋಡಿ. ಕರ್ಮ ಸನ್ಯಾಸನ ನೀವು ಇದಕ್ಕೆ ಹೋಗ್ತೀರಿ, ಯಾವುದಕ್ಕೆ? ನಮ್ಮ ಕುಂಭಮೇಳ. ಕುಂಭಮೇಳದಲ್ಲಿ ತುಂಬಾ ಮಂದಿ ಬರ್ತಾರೆ. ಕರ್ಮ ಸನ್ಯಾಸಿಗೆ ಫಸ್ಟ್ ರೆಫರೆನ್ಸ್. ಕರ್ಮ ಸನ್ಯಾಸಿ ಅಂದ್ರೆ ಮನೆ ಬಿಟ್ಟು ಹೋಗುವಂಥದ್ದು. ಟೋಟಲಿ ಎಂತ ಮಾಡ್ತಾನೆ? ಆಲ್ಮೋಸ್ಟ್ ಈಸ್ ಲೈಕ್ ಎ ಯೋಗಿ. ಅವ ಎಂತ ಮಾಡುವಂಥದ್ದು? ಎಲ್ಲ ಬಿಟ್ಟು ಹೋಗ್ತಾನೆ. ಆದ್ರೆ ಅಲ್ಲಿ ನಿಮ್ಗೆ ಕರ್ಮ ಸನ್ಯಾಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ, ಮರ್ಯಾದೆ ಕೊಡ್ತಾನೆ ಈ ಕುಂಭಮೇಳದಲ್ಲಿ. ಆದ್ರೆ ಕರ್ಮ ಸನ್ಯಾಸಿ ಫಾಲ್ ಡೌನ್ ಆಗ್ತಾನೆ. ಯಾಕೆ? ಎಸ್, ಯಾರಾದ್ರೂ ಹೇಳ್ಬೋದಾ ಯಾಕೆ ಅವ ಪತನಗೊಳ್ತಾನೆ? ಕರ್ಮ ಸನ್ಯಾಸಿ ಅದು ಹೈಯೆಸ್ಟ್ ಅಲ್ಲ, ಭಗವಂತ ಹೇಳುವಂಥದ್ದು. ಎಸ್, ಕೃಷ್ಣ ಹೇಳ್ತಾನೆ. ಯಾರಿಗಾದ್ರು ಹೇಳ್ಬೋದಾ ಯಾಕೆ ಅವ ಫಾಲ್ ಡೌನ್ ಆಗ್ತಾನೆ ಮತ್ತೆ ಹೈಯೆಸ್ಟ್ ಅಲ್ಲ ಕರ್ಮ ಸನ್ಯಾಸಿ? ಯಾರಂತ ನಿಮ್ಗೆ ಹೇಳಿದ್ದೇನೆ. ಐಡಿಯಾ ಉಂಟಾ? ಗೊತ್ತಿಲ್ಲ. ಹೇಳಿ ಲಕ್ಷ್ಮೀ ಮಾತಾಜಿ. ಉದಾಹರಣೆ ಭರತ ಮಹಾರಾಜ್ ತಗೋಬೋದಾ? ಅಲ್ಲ ಅಲ್ಲ ಅಲ್ಲ, ಈಸ್ ನಾಟ್ ಕರ್ಮ ಸನ್ಯಾಸಿ. ವಿಶ್ವಾಮಿತ್ರ ತಗೊಳ್ಬಹುದು. ವಿಶ್ವಾಮಿತ್ರ. ಧನ್ಯವಾದ. ಯಾಕೆ ವಿಶ್ವಾಮಿತ್ರ ಹೇಳಿದೆ? ಈಗ ಯಾರು ಹೇಳ್ಬೋದಾ? ಅವನು ಸಂಸಾರಕ್ಕೋಸ್ಕರನೇ ಬಂದಿರ್ತಾನೆ, ಕಳ್ತನ ಮಾಡಿ. ಅಲ್ಲ. ಓಕೆ, ನೋಡಿ ಹೇಳ್ತೀನಿ. ಅವರು ವಾಲ್ಮೀಕಿ ಅವರು, ಇವ್ರು ವಿಶ್ವಾಮಿತ್ರ. ಎಸ್, ನೋಡಿ ಹೇಳ್ತೇನೆ, ನಾನು ಹೇಳ್ತೇನೆ. ಓಕೆ, ಹೇಗಂದ್ರೆ ನೋಡಿ, ಇಂದ್ರಿಯಗಳನ್ನು ಅವರು ಮೈಂಡ್ ಮತ್ತೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಹೋಗುವಂಥದ್ದು ಎಲ್ಲ ಬಿಟ್ಟು. ಆದ್ರೆ ಈ ಮೈಂಡ್ ಮತ್ತೆ ಇಂದ್ರಿಯಗಳು ಆಸ್ ಸೂನ್ ಆಸ್ ಚಾನ್ಸ್ ಸಿಗುವಾಗ ಎಂತ ಮಾಡ್ತದೆ? ಅಲ್ಲಿ ಪತನಗೊಳ್ತದೆ. ಹಾಗಾಗಿ ಅವ್ರು ಹೈಯೆಸ್ಟ್ ಅಲ್ಲ ಕೃಷ್ಣ ಹೇಳುವಂಥದ್ದು. ಕೃಷ್ಣ ಎಂತ ಹೇಳ್ತಾನೆ ನೋಡಿ, ಕೃಷ್ಣ ಹೇಳುವಂಥದ್ದು ನಾನು ಹೇಳ್ತೇನೆ, ನಮ್ದು ಅಲ್ಲ ಮಾತು, ಭಗವಂತ. ದೇವೋತ್ತಮ ಪರಮೇಶ್ವರ ಹೀಗೆ ಉತ್ತರಿಸಲು ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪದ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸ ಉತ್ತಮ.
ಯಾಕೆಂದ್ರೆ ಭಕ್ತಿ ಸೇವಕರ್ಮಿ ಅವ ಎಂತಂದ್ರೆ ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಎಂತ ಮಾಡ್ತಾನೆ? ಕಣ್ಣಿನಿಂದ ಕೃಷ್ಣನ್ ನೋಡ್ತಾನೆ ವಿಗ್ರಹ, ಮೂಗಿಂದ ಕೃಷ್ಣನಿಗಾಗದ ಹೂವನ್ನು ಸ್ಮೆಲ್ ಮಾಡ್ತಾನೆ, ಕಿವಿಯಿಂದ ಕೃಷ್ಣ ಬಗ್ಗೆ ಕೇಳ್ತಾನೆ, ಬಾಯಿಯಿಂದ ಕೃಷ್ಣ ಪ್ರಸಾದ ತಿಂತಾನೆ, ಕೃಷ್ಣ ಬಗ್ಗೆ ಮಾತಾಡ್ತಾನೆ, ಚರ್ಮದ ಭಕ್ತರನ್ನು ಸ್ಪರ್ಶ ಮಾಡ್ತಾನೆ. ಹಾಗೆ ಅವ ಪತನಗೊಳ್ಳುವುದಿಲ್ಲ. ಆದ್ರೆ ಈ ಕರ್ಮ ಸನ್ಯಾಸಿ ಎಂತ ಮಾಡ್ತಾನೆ? ಇದನ್ನೆಲ್ಲ ನಿಗ್ರಹ ಮಾಡ್ಲಿಕ್ಕೆ ಹೋಗುವಂಥದ್ದು. ದೊಡ್ಡ ತಪಸ್ ಮಾಡ್ತಾನೆ. ಈ ಕರ್ಮ ಸನ್ಯಾಸಿ ಲಾಟ್ಪೋಟ್ ಅಲ್ಲ. ಕರ್ಮ ಸನ್ಯಾಸಿ ನಿಮ್ಗೆ ಶಾಪ ಕೊಟ್ಟರೆ ನೀವು ಪತನಗೊಳ್ತೀರಿ ಅಷ್ಟು. ಯಾಕಂದ್ರೆ ಪ್ರಭುಪಾದ ಎನಿಬಡಿ ಹೂ ಫಾಲೋಸ್ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್, 4 ರೆಗ್ಯುಲರ್ ಪ್ರಿನ್ಸಿಪಲ್ ಯಾರು ಫಾಲೋ ಮಾಡ್ತಾನೆ ಮತ್ತೆ ಬೆಳಿಗ್ಗೆ ಬೇಗ ಹೇಳ್ತಾನೆ, ಅವನ ಹತ್ರ ಶಕ್ತಿ ಬರ್ತದೆ. ಹಾಗಾಗಿ ನಮಗೆ ಶಾಪ ಕೊಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಅವನಿಗೆ ಹೈಯೆಸ್ಟ್ ಎಲ್ಲಿಗೆ? ಕೃಷ್ಣನ ಧಾಮಕ್ಕೆ, ಕೃಷ್ಣನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೃಷ್ಣನ ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಕ್ತಿ ಸೇವಕರು ಅವನಿಗೆ ಹೋಗ್ಲಿಕ್ಕೆ ಆಗ್ತದೆ. ಇವೆಂತ ಖಾಲಿ ಪರಮಾತ್ಮ ಸಾಕ್ಷಾತ್, ಒಳಗೆ ಕ್ಷೀರೋದಕ ಶಾಯ ವಿಷ್ಣುನ ದರ್ಶನ ಆಗ್ತದೆ ಅಷ್ಟೇ. ಅದು ಫುಲ್ ರಿಯಲೈಸೇಷನ್ ಅದು. ಮತ್ತೆ ಎಂತ ಆಗ್ತದೆ? ಅವ ಇನ್ ಕೇಸ್ ಇಂದ್ರಿಯ ಸುಖಗಳು ಮಾಡಿದ್ರೆ ನಾವು ಕೂಡ ಚಾನ್ಸ್ ಸಿಗುವಾಗ ಮತ್ತೆ ಪತನಗೊಳ್ತಾನೆ. ಇಲ್ಲಂದ್ರೆ ಎಂತ ಆಗ್ತದೆ? ಉನ್ನತ ಲೋಕ ಹೋಗ್ತಾನೆ. ಯಾವುದು ಉನ್ನತ ಲೋಕ? ಸ್ವರ್ಗಲೋಕದಿಂದ ಮೇಲೆ ಲೋಕ, ಜನಲೋಕ, ತಪಲೋಕ, ಮಹರ್ಲೋಕ, ಇಲ್ಲಿ ಎಲ್ಲ ಹೋಗ್ತಾನೆ. ಆದ್ರೆ ಅದು ಕೂಡ ಭೌತಿಕ ಲೋಕವೇ, ಅಲ್ಲಿಂದ ವಾಪಸ್ ಬರ್ತಾನೆ. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ ಕರ್ಮ ಸನ್ಯಾಸಿ. ಆದ್ರೆ ಭಕ್ತಿ ಸೇವಕರ್ಮವು ಕರ್ಮ ಸನ್ಯಾಸ ಉತ್ತಮ. ಎಸ್, ಎಲ್ಲರೂ ಕ್ಲಿಯರ್ ಆಯ್ತಾ ಈಗ? ಎಸ್, ಒಂದು ನಿಮಿಷ ಯಾಕಂದ್ರೆ ಇದು ತುಂಬಾ ಮುಖ್ಯ. ಎಸ್, ಹರೇ ಕೃಷ್ಣ. ಎಲ್ಲರೂ ಕ್ಲಿಯರ್ ಆಯ್ತಾ? ಭಕ್ತಿ ಸೇವಕರ್ಮಿ ಮತ್ತೆ ಕರ್ಮ ಸನ್ಯಾಸಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ, ಮಾತಾಡ್ಬೋದು. ಎಸ್ ಕೃಷ್ಣ. ವಿಷಯ ಗೊತ್ತಾಯ್ತು ನಿಮ್ಗೆ? ಗೊತ್ತಾಯ್ತು ಗುರುಜಿ. ಹಾಗಾದ್ರೆ ಯಾರು ಬೆಟರ್? ಕರ್ಮ ಸನ್ಯಾಸಿ ಬೆಟರಾ, ಭಕ್ತಿ ಸೇವಕರ್ಮಿ ಬೆಟರಾ? ಭಕ್ತ ಸೇವಕರ್ಮಿ. ಯಾಕೆ ಭಕ್ತಿ ಸೇವಕರ್ಮಿ ಯಾಕೆ ಬೆಟರ್? ಅಂದ್ರೆ ಮುಕ್ತಿ ಸಿಕ್ಕಿದಾಗ ನಮಗೆ ಡೈರೆಕ್ಟ್ ಆಗಿ ನಾವು ಸ್ವರ್ಗಕ್ಕೆ ಹೋಗೋದಲ್ಲ ಗುರುಜಿ. ಸ್ವರ್ಗ ಅಲ್ಲ ಮುಕ್ತಿ. ನೋಡಿ, ಇದು ನಾವು ಕೃಷ್ಣನ ಹತ್ರ ಹೋಗೋದಲ್ಲ. ನೋಡಿ ಹೇಗಂದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸ್ವರ್ಗ ಭೌತಿಕ ಲೋಕವೇ. ಈ ಬ್ರಹ್ಮಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನ ಇದೆಲ್ಲ ಭೌತಿಕ ಲೋಕ. ಕೃಷ್ಣನ ಧಾಮ ಬೇರೆ, ವೈಕುಂಠ. ಸ್ವರ್ಗಲೋಕ ಹೋದ್ರೆ ಮತ್ತೆ ನಮ್ಗೆ ಜನ್ಮ ಮೃತ್ಯು ಜರವೇದಿ ಉಂಟು. ಹಾಗಾಗಿ ಇಲ್ಲಿ ನಾನು ಎಂತ ಹೇಳಿದ ಅಂದ್ರೆ ಭಕ್ತಿ ಸೇವಕರ್ಮಿ ಕರ್ಮ ಸನ್ಯಾಸಿ ಉತ್ತಮ. ಯಾಕೆಂದ್ರೆ ಅವ ಎಲ್ಲ ಅವನ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಿಸ್ತಾನೆ. ಹಾಗೆ ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ ಪತನಗೊಳ್ಳುವುದಿಲ್ಲ. ಆದ್ರೆ ಕರ್ಮ ಸನ್ಯಾಸಿ ಎನಿ ಮೂಮೆಂಟ್, ಯಾಕೆಂದ್ರೆ ಅವ ಮನಸ್ಸು ಮತ್ತೆ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಲಿಕ್ಕೆ ಹೋಗುವಂಥದ್ದು ಎಲ್ಲವನ್ನು ಬಿಟ್ಟು. ಆದ್ರೆ ಅದು ಚಾನ್ಸ್ ಸಿಗುವಾಗ, ಯಾಕೆಂದ್ರೆ ಇಂದ್ರಿಯಗಳು ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ. ಇಂದ್ರಿಯಗಳು ಕೃಷ್ಣನ ಸೇವೆಗೆ ತೊಡಗಿದಾಗ ಮಾತ್ರ ಅದು ಸರಿ ಇರ್ತದೆ. ಆದ್ರೆ ಅವರು ಕೃಷ್ಣನ ಸೇವೆಗೆ ತೊಡಗಿಸುವುದಿಲ್ಲ ಅವರ ಇಂದ್ರಿಯಗಳನ್ನು. ಅವರು ಆರ್ಟಿಫಿಷಿಯಲಿ ತಪಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅದು ಮೂವ್ಮೆಂಟಿಗೆ ಕಂಟ್ರೋಲ್ ಆಗ್ತದೆ, ಮತ್ತೆ ವಾಪಸ್ ಚಾನ್ಸ್ ಸಿಗುವಾಗ ಮತ್ತೆ ಅಟ್ಯಾಕ್ ಆಗ್ತದೆ. ಈಗ ನಾವು ಮೃಗ ಅಂತ ಒಬ್ಬ ರಾಜ ಇದ್ದ, ಅವನ ಪತನ ನೋಡಿ. ಇವ ಎಂತ ಮಾಡಿದ್ದು? ಎಲ್ಲ ಬ್ರಾಹ್ಮಣನ ಕರೆದು ಅವರಿಗೆ ಗೋದಾನ ಮಾಡಿದ. ಮತ್ತೆ ಖಾಲಿ ಗೋದಾನ ಅಲ್ಲ, ಅದಕ್ಕೆ ಗೋಗೆ ಒಂದು ಬಂಗಾರ ಹಾಕಿ ದಾನ ಮಾಡಿದ. ಆದ್ರೆ ಒಮ್ಮೆ ಎಂತಾಯ್ತು ಅಂದ್ರೆ, ಈ ದಾನ ಮಾಡಿ ಲಾಸ್ಟಿಗೆ ಒಂದು ಹಸು ಅವನು ಅಲ್ಲಿ ವಾಪಸ್ ಬಂತು. ಅದು ಒಬ್ಬನಿಗೆ ದಾನ ಮಾಡಿದ ಹಸು ವಾಪಸ್ ಅವನಿಗೆ ಬಂತು. ಅದನ್ನು ಕೂಡ ಇನ್ನೊಬ್ಬನಿಗೆ ದಾನ ಮಾಡಿದ. ಆ ಬ್ರಾಹ್ಮಣನಿಗೆ ಸಿಟ್ಟು ಬಂತು, ನೀನು ಒಬ್ಬನಿಗೆ ಕೊಟ್ಟದ್ದು ನನಗೆ ಯಾಕೆ ಕೊಟ್ಟಿಯ? ಹಾಗೆ ಅವನಿಗೆ ಶಾಪ ಕೊಡ್ತಾನೆ, ನಿನ್ ನೆಕ್ಸ್ಟ್ ಲೈಫ್ ಲೀಸರ್ಡ್ ಆಗ್ಬೇಕಂತ. ನೋಡಿ, ಈಗ ಅವ ಮಾಡಿದಂತ ಪುಣ್ಯದ ಕೆಲಸ ಅದಕ್ಕೆ ಹೇಳುವಂಥದ್ದು. ಈ ಪುಣ್ಯ ಕೂಡ ಬಂಧನ. ಈಗ ಹೆಚ್ಚಿನವರು ಈ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತೀಯ. ಸ್ವರ್ಗ ಕೂಡ ಫೈನಲ್ ಅಲ್ಲ, ವಾಪಸ್ ನಿಮ್ಮ ಟೈಮ್ ಆದ ಕೂಡಲೇ ನೀವು ಬರಲೇಬೇಕು. ಹೇಗೆಂದ್ರೆ ನಿಮ್ಮ ಹತ್ರ ಈಗ ಅಮೆರಿಕಕ್ಕೆ ಹೋಗ್ಲಿಕ್ಕೆ ವೀಸಾ 6 ತಿಂಗಳಿಗೆ, 6 ತಿಂಗಳಾದ್ಮೇಲೆ ನೀವು ಇಲ್ಲೇ ಬರಲೇಬೇಕು. ಅದೇ ರೀತಿ ಬ್ರಹ್ಮಲೋಕ ಆಗಲಿ, ಸ್ವರ್ಗಲೋಕ ಆಗಲಿ, ಭೌತಿಕ ಲೋಕದಲ್ಲಿ ಉನ್ನತ ಲೋಕ, ಅಲ್ಲಿ ಹೋದ್ರೆ ವಾಪಸ್ ನಾವು ಇಲ್ಲಿ ಬರಲೇಬೇಕು. ಹಾಗೆ ಪುಣ್ಯ ಒಳ್ಳೇದಲ್ಲ. ಈಗ ಪುಣ್ಯದ ಕೆಲಸ ಮಾಡಿದ. ಆದ್ರೆ ಮತ್ತೆ ಕೃಷ್ಣ ಬಂದ ಅವನನ್ನು ಅದರಿಂದ ಬಿಡುಗಡೆ ಮಾಡ್ತಾನೆ. ಹಾಗಾಗಿ ನಾವು ಇಲ್ಲಿ ಎಂತ ತಿಳಿಬೇಕಂದ್ರೆ, ಕರ್ಮವು ಬಂಧನಕ್ಕೆ ದಾರಿ,
ವಿಕರ್ಮಗೂ ಬಂಧನಕ್ಕಿದ್ದಾರೆ. ಹಾಗೆ ನಾವು ಅಕರ್ಮ ಮಾಡ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸಕ್ಕೆ ಯಾವುದೇ ಬಂಧನವಿಲ್ಲ, ಯಾಕೆಂದ್ರೆ ಡೈರೆಕ್ಟ್ ಕೃಷ್ಣ ಅದನ್ನು ನೋಡ್ತಾನೆ. ಉಳಿದದೆಲ್ಲ ಕೃಷ್ಣ ಈಗ ಪಾಪ ಪುಣ್ಯ ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ, ಅವ್ರು ನೋಡ್ತಾರೆ, ಕೃಷ್ಣ ಇಂಟರ್ಫಿಯರ್ ಆಗುದಿಲ್ಲ. ಆದ್ರೆ ಅಕರ್ಮ ಮಾಡಿದ್ರೆ ಕೃಷ್ಣ ಇಂಟರ್ಫಿಯರ್ ಆಗ್ತಾನೆ. ಕೃಷ್ಣ ಒಮ್ಮೆ ಇಂಟರ್ಫಿಯರ್ ಆದ್ರೆ ಯಾರು ಕೂಡ ಹತ್ತಿರ ಬರೋದಿಲ್ಲ, ಯಾರಿಗೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ, ಬಂದ್ರು ಕೂಡ ಅವರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಟೋಟಲಿ ಕಂಟ್ರೋಲಿಗೆ ಬರ್ತಾನೆ. ಹಾಗಾಗಿ ನಾವು ಅಕರ್ಮ ಮಾಡಬೇಕು. ಎಸ್, ಶ್ಲೋಕ ಓಕೆ. ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯ ಫಾಲ್ಕತೆ. ಮುಕ್ತಿಯನ್ನು ಸಾಧಿಸಲು ಕಾತರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮೇಶ್ವರನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಎಸ್, ಯಾಕೆ ಹೇಳ್ತಾರೆ ಅಪೂರ್ಣ? ಯಾಕೆಂದ್ರೆ ಇಲ್ಲಿ ಫಾಲ್ಗು ವೈರಾಗ್ಯ ನೋಡಿ, ನಾವು ಯುಕ್ತ ವೈರಾಗ್ಯ ಮಾಡ್ಬೇಕು. ನಿರ್ಬಂಧೆ ಕೃಷ್ಣ ಸಂಬಂಧಿ ಯುಕ್ತ ವೈರಾಗ್ಯ. ಈ ಭಕ್ತಿರ ಸಮಸ್ಯೆಯಲ್ಲಿ ಉಂಟು ನೆಕ್ಸ್ಟ್ ಆಫ್ ಡಿವೋಷನ್ ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂದ್ರೆ ಅಂತ ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಈಗ ನೋಡಿ, ಲ್ಯಾಪ್ಟಾಪ್, ಈ ಮೈಕ್, ಈ ಮೊಬೈಲ್, ಈ ಲೈಟ್, ಈ ನೋಡಿ ಇದನ್ನು ಇಯರ್ಫೋನ್, ಇದನ್ನು ಎಲ್ಲವನ್ನು ನಾವು ಯೂಸ್ ಮಾಡ್ತೇವೆ. ಇದಕ್ಕೆ ಒಂದು ಯುಕ್ತ ವೈರಾಗ್ಯ. ಎಲ್ಲವನ್ನು ಅಂದ್ರೆ ನಮ್ಮ ಇದರಲ್ಲಿ ಕೃಷ್ಣನ ವಿಷಯ ಮಾತ್ರ, ಬೇರೆ ಯಾವುದು ಮಾಡುವುದಿಲ್ಲ. ಈಗ ಇದನ್ನ ನಾನು ಯೂಸ್ ಮಾಡಿ ಎಂತ ಹೇಳುವಂಥದ್ದು ಬೇಡದಲ್ಲಿ ನೋಡಿದ್ರೆ ಆಗ ಅದು ತಪ್ಪು. ಆದ್ರೆ ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ಬೋದು. ಆದ್ರೆ ಮಾಯವಾದಿಗಳು ಅಂತ ಹೇಳುವುದು ನಾವು ಮುಟ್ಟುವುದಿಲ್ಲ, ಇದು ಮಾಯೆ. ಆಕ್ಚುಲಿ ಇದು ಮಾಯವೇ ಒಂದು ಲೆಕ್ಕದಲ್ಲಿ. ಯಾಕೆಂದ್ರೆ ಈಗ ನಾವು ಲ್ಯಾಪ್ಟಾಪ್ ಆನ್ ಮಾಡಿ ಗೂಗಲಲ್ಲಿ ಎಂತೆಲ್ಲ ನೋಡ್ಬೋದು. ಆದ್ರೆ ಕೃಷ್ಣ ಪ್ರಜ್ಞೆಯವ ಅದನ್ನು ನೋಡುದಿಲ್ಲ. ಅವನು ಬಿಸ್ನೆಸ್ ಎಂತ ಉಂಟು ಆ ಕ್ಲಾಸ್ ಮಾಡ್ಲಿಕ್ಕೆ ಅಷ್ಟೇ. ಒಳ್ಳೆಯ ಪಿಕ್ಚರ್ ಸಾಂಗ್ ಎಲ್ಲ ಕೇಳೋದಿಲ್ಲ ಅವನು, ಯಾವ್ದು ಬೇರೆ ಯಾವ್ದು ಕೇಳೋದಿಲ್ಲ. ಭಕ್ತಿ ರಿಲೇಟೆಡ್, ಇದಕ್ಕೆ ಯುಕ್ತ ವೈರಾಗ್ಯ ಹೇಳುವಂಥದ್ದು. ಎಸ್, ಈಗ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ರೂಪ ಗೋಸ್ವಾಮಿ ಚೈತನ್ಯ ಮಹಾಪ್ರಭುದು ಶಿಷ್ಯ. ರೂಪ ಗೋಸ್ವಾಮಿ ಅಂದ್ರೆ ಸನಾತನ ಗೋಸ್ವಾಮಿ ಅಣ್ಣ ತಮ್ಮ. ಸನಾತನ ಗೋಸ್ವಾಮಿ ಅಣ್ಣ, ರೂಪ ಗೋಸ್ವಾಮಿ ತಮ್ಮ. ಇಬ್ಬರು ಕೂಡ, ಒಬ್ಬರು ನವಾಬ್ ಹುಸೇನ್ ಶಾ, ಅವನ ಆಸ್ಥಾನದಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟರ್. ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಹಾಗಾಗಿ ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾರೆ. ಚೈತನ್ಯ ಕೃಷ್ಣನೇ, ಇದು 500 ವರ್ಷ ಹಿಂದೆ. ಅವರು ರಾಜೀನಾಮೆ ಕೊಡ್ತಾರೆ, ಯಾರು? ರೂಪ ಗೋಸ್ವಾಮಿ ಕೆಲಸಕ್ಕೆ. ಮತ್ತೆ ಅವರಿಗೆ ಈ ನವಾಬ್ ಹುಸೇನ್ ಶಾ ಒಂದು ಬೋಟ್ ಚಿನ್ನದ ನಾಣ್ಯ ಕೊಡ್ತಾನೆ. ಒಂದು ಬೋಟ್. ಈಗ ನಾವೀಗ ಜಾಬ್ ಬಿಡುವಾಗ ನಮಗೆ PF ಗ್ರಾಚ್ಯುಟಿ ಇದೆಲ್ಲ ಸಿಗ್ತದೆ, ಅದೇ ರೀತಿ ಅವನಿಗೆ ಕೂಡ ಸಿಕ್ತು. ಅದನ್ನೆಂತ ಮಾಡಿದ್ರು ಅವರು? ಅದರಲ್ಲಿ 50% ಕೃಷ್ಣ ಪ್ರಜ್ಞೆ ರಿಲೇಟೆಡ್ ದೇವಸ್ಥಾನ ಕೊಟ್ಟರು. ಪಾಪ ಹೇಳ್ತಾರೆ, ಇದು ನಾವು ಫಾಲೋ ಮಾಡ್ಬೇಕಂತ. 50%, 24% ಫ್ಯಾಮಿಲಿಗೆ ಕೊಟ್ರು, 25% ಸೇಫ್ಟಿಗೆ ಇಟ್ರು, ಸೇವಿಂಗ್ಸ್. ಅದು ಕೂಡ 25%. ಮತ್ತೆ ಅವರ ಅಣ್ಣ ಜೈಲಿಂದ ಬರುವಾಗ ಸನಾತನ ಗೋಸ್ವಾಮಿ ಅದನ್ನು ಯೂಸ್ ಮಾಡಿದ್ರು. ಈಗ ನಿಜವಾಗಿ ಆಕ್ಚುಲಿ ಹೀಗೆ ಮಾಡ್ಬೇಕು ನಾವು ಕ್ಯಾಲ್ಕುಲೇಷನ್. 50% ಭಗವಂತನಿಗೆ ಕೊಡಬೇಕು ದುಡ್ದರಲ್ಲಿ, 25% ಫ್ಯಾಮಿಲಿಗೆ, 25% ನಾವು ಕೂಡಿ ಇಡಬೇಕು. ಅದು ನಾವೀಗ ಎಂತ ಮಾಡೋದು? 50% ಕೂಡಿ ಇಡ್ತೇವೆ, 25% ಫ್ಯಾಮಿಲಿಗೆ, 25% ಇಂದ್ರಿಯ ಸುಖ ಮಾಡ್ತೇವೆ. ಹಾಗಾಗಿ ಈಗ ಆ ಇಂದ್ರಿಯ ಸುಖ ಮಾಡೋದ್ರಲ್ಲಿ ಸ್ವಲ್ಪ ನಾವು ಭಗವಂತನಿಗೆ ಕೊಟ್ಟರೆ ಸ್ಟಾರ್ಟ್ ಮಾಡ್ಬೇಕು ನಾವು ಕೊಡ್ಲಿಕ್ಕೆ. ನಮ್ಗೆ 50 ಎಲ್ಲ ಆಗ್ಲಿಕ್ಕಿಲ್ಲ, ನಾವು ಸ್ವಲ್ಪ ಆದ್ರೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಭಗವಂತನಿಗೆ. ಇದು ಆಕ್ಚುಲಿ ಕ್ರಮ. ಹಾಗೆ ಎಸ್, ಇವರು ಮತ್ತೆ ಚೈತನ್ಯ ಮಹಾಪ್ರಭು ಭೇಟಿಯಾದ್ರು. ಚೈತನ್ಯ ಮಹಾಪ್ರಭು ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ತಿಳಿಸಿಕೊಟ್ರು ಪ್ರಯಾಗದಲ್ಲಿ. ಮತ್ತೆ ಅವರು ವೃಂದಾವನ ಕಳಿಸಿದ್ರು ಅವರನ್ನು. ಚೈತನ್ಯ ಮಹಾಪ್ರಭು ಉದ್ದೇಶ ಅಂತಂದ್ರೆ, ಈ ವಜ್ರನಾಭ ಕೃಷ್ಣನ ಗ್ರ್ಯಾಂಡ್ ಸನ್, ಅವ 1000 ದೇವಸ್ಥಾನ ಮಾಡಿದ. ಆದ್ರೆ
ಕಾಲಕ್ರಮದಲ್ಲಿ ಎಂತಾಯ್ತು, ಈ ಮುಘಲರೆಲ್ಲ ಬಂದು ಅಟ್ಯಾಕ್ ಮಾಡಿ ಎಲ್ಲ ಸರ್ವನಾಶ ಆಗಿತ್ತು. ಅಂದ್ರೆ ಟೋಟಲಿ ಎಂತ ಹೇಳುವಂಥದ್ದು, ಡಿಟೀಸ್ ಎಲ್ಲ ಬೇರೆ ಬೇರೆ ಕಡೆ ಇತ್ತು, ಎಲ್ಲ ಕಾಡಲ್ಲೆಲ್ಲ ಇತ್ತು. ಚೈತನ್ಯ ಎಂತ ಮಾಡಿದ್ರು, ಇವರನ್ನ ಹೋಗಿ ನೀವು ಆ ಮರುಸ್ಥಾಪನೆ ಮಾಡಿ ಅಂತ ಹೇಳಿದ್ರು. ಹಾಗೆ ಅವರು ಹೋದ್ರು. ಹಾಗೆ ರೂಪ ಗೋಸ್ವಾಮಿಗೆ ರಾಧಾ ಗೋವಿಂದಜಿ ಡಿ ಟಿ ಸಿಕ್ತು, ಜೀವ ಗೋಸ್ವಾಮಿಗೆ ರಾಧಾ ಗೋಪಿನಾಥ್ ಜಿ ಡಿ ಟಿ ಸಿಕ್ತು, ಮತ್ತೆ ಸನಾತನ ಗೋಸ್ವಾಮಿಗೆ ರಾಧಾ ಮದನ್ ಮೋಹನ್ ಜಿ ಡಿ ಟಿ ಸಿಕ್ತು. ಆ ಡಿ ಟಿ ಸಿಗುವಂಥದ್ದು ಕೂಡ ತುಂಬಾ ಸ್ಟೋರಿ ಉಂಟು ಅದು. ಹಾಗೆ ರಾಧಾ ಗೋವಿಂದ್ ಡಿ ಟಿ ಸಿಕ್ತು ಇವರಿಗೆ, ಯಾರಿಗೆ? ರೂಪ ಗೋಸ್ವಾಮಿಗೆ. ರೂಪ ಗೋಸ್ವಾಮಿ ಆಕ್ಚುಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಆದ್ರೆ ಇಲ್ಲಿ ಅಂತಂದ್ರೆ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಜಸ್ಟ್ ಒಂದು ಲಯನ್ ಕ್ಲೋತ್ ಅಲ್ಲಿ ಇದ್ರು, ಎಲ್ಲವನ್ನು ಬಿಟ್ಟು. ಮತ್ತೆಂತ ಮಾಡ್ತಾ ಇದ್ರು, ಮರದ ಅಡಿ ಆ ಡಿ ಟಿ ಅನ್ನು, ಯಾವುದು ರಾಧಾ ಗೋವಿಂದನ್ನು ಈ ಸಣ್ಣ ಎಂತ ಹೇಳೋದು ಬಟ್ಟೆ ಕಟ್ಟಿ, ಆ ಬಟ್ಟೆಯಲ್ಲಿ ಮರಕ್ಕೆ ಕಟ್ಟಿ ಇಟ್ಟಿದ್ರು. ಯಾಕಂದ್ರೆ ದೇವಸ್ಥಾನ ಇಲ್ಲ ಅಲ್ಲ, ಮರದ ಅಡಿ ಇದ್ದದವರು. ಅದು ಕೂಡ ಹೇಗೆ, ಒಂದು ಮರದಲ್ಲಿ ಸ್ವಲ್ಪ ಹೊತ್ತು ಸಹ ಮಾತ್ರ ಇರುವಂತ, ಮತ್ತೆ ಇನ್ನೊಂದು ಮರಕ್ಕೆ ಹೋಗ್ತಾ ಇದ್ರು, ಮರದ ಅಡಿಯಾಗಿ ಬರಿತಾ ಇದ್ರು. ಚಂದ್ರಮ್ಮ ಅವರಿಗೆ ಬರೀಲಿಕ್ಕೆ ಹೇಳಿದ್ರು. ಈಗ ನಾವು ಎಂತೆಲ್ಲ ಓದ್ತಾ ಇದ್ದೇವೆ ಅದೆಲ್ಲ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಕೊಡುಗೆ. ಹಾಗೆ ಡಿ ಟಿ ಎಸ್ಗೆ ಅವರು ದಿವಸದಲ್ಲಿ 2 ಚಪಾತಿ ಮಾಡಿ ಕೊಡ್ತಾ ಇದ್ರು, ಡ್ರೈ ಚಪಾತಿ. ಡಿ ಟಿ ಮಾತಾಡ್ತಾ ಇದ್ರು ಅವರದ್ದು, ನೀನು ಕಾಲು ನನಗೆ ಡ್ರೈ ಚಪಾತಿ ಕೊಡ್ತಾ ಇದೆಯಾ, ಇದಕ್ಕೆ ಸಬ್ಜಿ ಇಲ್ಲ, ನಾನು ಹೇಗೆ ತಿನ್ನುವಂಥದ್ದು? ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಾ ಇದ್ರು, ಇವತ್ತು ನೀನು ಸಬ್ಜಿ ಕೇಳ್ತೀಯಾ, ನಾಳೆ ನೀನು ಫ್ರೈ ಕೇಳ್ತೀಯಾ, ನಾಳೆ ಸ್ವೀಟ್ ಕೇಳ್ತೀಯಾ, ನನಗೆ ಪುರ್ಸೋತಿಲ್ಲ, ನನಗೆ ಚೈತನ್ಯ ಮಹಾಪ್ರಭು ಬರೀಲಿಕ್ಕೆ ಹೇಳಿದ್ದಾರೆ. ಆ ರೀತಿ ಸಂಭಾಷಣೆ ಆಗ್ತಾ ಇದೆ. ಮತ್ತೆ ಅಲ್ಲಿ ಇರುವಾಗ ಎಂತ ಆಯ್ತು ಅಂದ್ರೆ, ಒಬ್ಬ ಸಿಂಧಿಂದ ಒಬ್ಬ ಮರ್ಚೆಂಟ್ ಬರ್ತಾನೆ, ವ್ಯಾಪಾರಿ. ಸಿಂಧ್ ಈಗ ಪಾಕಿಸ್ತಾನಕ್ಕೆ ಸೇರ್ತದೆ, ಹಿಂದೆ ಅದು ಭಾರತಕ್ಕೆ ಸೇರಿತು. ಅಲ್ಲಿಂದ ಒಬ್ಬ ವ್ಯಾಪಾರಿ ಬರ್ತಾನೆ. ಅವ ಬಂದು ರೂಪ ಗೋಸ್ವಾಮಿಗೆ ಅಡ್ಡ ಬೀಳ್ತಾನೆ. ನೋಡಿ, ಇಂಥ ಜನ ಕೂಡ ಇದ್ರಂತೆ. ಎಲ್ಲಿ ಭಕ್ತರಿದ್ದಾರೆ ಅಲ್ಲಿ ಬಂದು ಅಡ್ಡ ಬಿದ್ದಂತ ಹೇಳಿದವ, ನಾನು ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಹಣ ಮಾಡಿದೆ, ನಾನೀಗ ದೇವರ ಸೇವೆಗೆ ಅದನ್ನು ತೊಡಗಿಸಲು ಇಚ್ಛಿಸಿದ್ದೇನೆ. ಪ್ರಪೋಸಲ್. ಇಂಥ ಜನರು ಇದ್ದಂತೆ. ಈಗ ನಾವು ಈ ಜನ್ಮಾಷ್ಟಮಿಗೆ ನಾವು ಹೊರಗೆ ಹೋಗ್ತೇವೆ, ಯಾಕಂದ್ರೆ ನಾವು ದೊಡ್ಡ ಸ್ಕೇಲಲ್ಲಿ ಮಾಡುವಂಥ ಜನ್ಮಾಷ್ಟಮಿ, ತುಂಬ ಜನ ಬರ್ತಾರೆ. ಹಾಗೆ ನಾವು ಒಂದು 5,000 ಜನರಿಗೆಲ್ಲ ಊಟ ಎಲ್ಲ ಕೊಡ್ತೇವೆ, ಮತ್ತೆ ತುಂಬ ಡೆಕೋರೇಷನ್ ಇದೆಲ್ಲ ತುಂಬ ಖರ್ಚುಂಟು ಜನ್ಮಾಷ್ಟಮಿಗೆ. ಹಾಗೆ ನಾವು ಹೊರಗೆ ಹೋಗ್ತೇವೆ ಜನರಿಗೆ. ನಾವು ಹೋಗುವಂಥದ್ದು ಹಣ ಕೇಳಿಗೆ ಅಲ್ಲ, ಇನ್ವೈಟ್ ಮಾಡ್ಲಿಕ್ಕೆ. ಆದರೆ ಕೊಟ್ಟರೆ ತಗೊಳ್ತೇವೆ, ಯಾಕೆ ಕೃಷ್ಣ ಸೇವೆಗೆ. ಜನರು ಎಂತ ಮಾಡ್ತಾರೆ, ಜನರೆಲ್ಲ ಡೋರ್ ಹಾಕ್ತಾರೆ ಪಾಟ್ ಅಂತ. ಅಂದ್ರೆ ನಾವು ಬರುವಾಗ ಸ್ವಲ್ಪ ಹತ್ತಿರದಲ್ಲೇ ಡಾಮ್ ಅಂತ, ಅಂದ್ರೆ ನೀವು ಹೋಗಿ ಅಂತ. ಕೆಲವರೆಲ್ಲ ನಾಯಿ ಬಿಡ್ತಾರೆ, ಇಂತೆಲ್ಲ ಮಾಡ್ತಾರೆ ಜನರು. ಇಲ್ಲಿ ನೋಡಿ, ಅವ ಬಂದಿದ್ದಾನೆ ಅಲ್ಲಿಗೆ. ಇದಕ್ಕೆ ಹೇಳೋದು ಕಲಿಯುಗ, ಅಡ್ವಾನ್ಸ್ಮೆಂಟ್ ಆಫ್ ಕಲಿಯುಗ. ಕಲಿಯುಗ ಅಂದ್ರೆ ಕಲ್ಚರ್ಲೆಸ್. ಕಲ್ಚರ್ ಜನರಿಗೆ ಭಗವಂತ ಅವರ ಮೈಂಡಲ್ಲೇ ಇಲ್ಲ. ಆಕ್ಚುಲಿ ನಾವು ಭಗವಂತನ ಪ್ಲೀಸ್ ಮಾಡ್ಬೇಕು. ಈಗ ಜನ್ಮಾಷ್ಟಮಿ ಮಾಡೋದು ಯಾಕೆ? ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಯಾವುದೇ ಫಂಕ್ಷನ್ ಇರಲಿ, ದೇವರ ಫಂಕ್ಷನ್, ದೇವರು ಪ್ಲೀಸ್ ಆಗ್ಬೇಕು. ದೇವರು ಪ್ಲೀಸ್ ಆದ್ರೆ ದೇವರು ಟೈಮಿಗೆ ಮಳೆ ಕೊಡ್ತಾನೆ, ಬೆಳೆ ಕೊಡ್ತಾನೆ, ಎಲ್ಲ ನಮ್ಗೆ ಅನುಕೂಲ ಆಗ್ತದೆ. ಸರಿಯಾದ ಗಾಳಿ ಎಲ್ಲವೂ ಕೊಲ್ಯಾಪ್ಸ್ ಆಗುದಿಲ್ಲ. ಈ ಸುನಾಮಿ ಮತ್ತೊಂದು ಇನ್ನೊಂದು ಯಾವುದು ಅಂದ್ರೆ ಭಗವಂತ ಕಂಟ್ರೋಲ್ ಇಡ್ತಾನೆ. ಅದಕ್ಕೆ ನಾವು ಭಗವಂತ ಪ್ಲೀಸ್ ಮಾಡ್ಬೇಕು. ಅದಕ್ಕೆ ನಾವು ಮಾಡುವಂಥದ್ದು ಇದು ಯಾಕೆ ಮಾಡೋದು? ಮತ್ತೆ ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಸರ್ವ ಜನ ಸುಖಿನ ಭವಂತು, ಅದು ಜನರಿಗೆ ಗೊತ್ತಿಲ್ಲ. ಅವ್ರು ಎನಿಸೋದು ನಾವು ಮಾಡುವಂಥ ನಮ್ಮ ಲಾಭಕ್ಕೆ ಮಾಡೋದು ಅಲ್ಲ ಸರ್, ಎಲ್ಲರ ಲಾಭಕ್ಕಾಗಿ. ಜನ್ಮಾಷ್ಟಮಿ ನೀವು ಮಾಡಿ, ನಿಮ್ದು ಮಾಡಿ, ನಿಮ್ ಜನ್ಮಾಷ್ಟಮಿ, ನಾವು ಬೇರೆ ಕಡೆ ಮಾಡಿ, ನಮ್ದು ಬೇರೆ ಉಂಟು. ಇಲ್ಲ, ತಪ್ಪು ಇದು. ಜನರಿಗೆ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ಕೀರ್ತನ ಆಗುವಾಗ ಈಗ 1,000 ಜನ ಕೀರ್ತನ ಮಾಡ್ತಾರೆ ಒಟ್ಟಿಗೆ ಸೇರಿ ಭಜನೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಒಬ್ಬ ಪ್ಯೂರ್ ಇದ್ರೆ ಎಲ್ಲರಿಗೂ ಲಾಭ ಸಿಗ್ತದೆ ಅಂತ ಸಂಕೀರ್ತನೆ. ಈಗ 1,000 ಜನ ಕೂಡ ಪ್ಯೂರ್ ಅಲ್ಲ, ಎಲ್ಲರೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಒಬ್ಬ ಪ್ಯೂರಿಟಿಯಲ್ಲಿ ಹೇಳಿದ್ರೆ ಭಗವಂತ ಎಂತ ಮಾಡ್ತಾನೆ, ಎಲ್ಲರಿಗೂ ಲಾಭ ಕೊಡ್ತಾನೆ. ಹೇಗೆ ಅವನ ಪ್ಯೂರಿಟಿಗೆ ಅದು ಎಲ್ಲರಿಗೂ ಸಿಗ್ತದೆ. ಹಾಗಾಗಿ ಇದು ಎಂತ ಹೇಳುವಂಥದ್ದು, ಈ ನಾವು ಮಾಡುವಂತ ಕೆಲಸ ಸಂಕೀರ್ತನ ಆಗಲಿ, ನಮ್ಮ ಈ ಕೃಷ್ಣ ಪ್ರಜ್ಞೆ ಆಂದೋಲನ, ಇದು ಜನರ ಒಳಿತಿಗಾಗಿ, ಎಲ್ಲರಿಗೂ ಇದರಿಂದ ಲಾಭ. ನಾವು ಮಾಡುವಂಥದ್ದು, ಆದ್ರೆ ನಾವು ಹಾಗೆ ನಾನು ಮಾಡಿದಲ್ಲ, ನಾವು ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು.
ಭಗವಂತ ಪ್ಲೀಸ್ ಆದ್ರೆ ಎಲ್ಲರಿಗೂ ಕೊಡ್ತಾನೆ ಅದರ ಬೆನಿಫಿಟ್. ಹಾಗೆ ಇವ ಬಂದು ಅಡ್ಡ ಬಿದ್ದು ಕೇಳಿದ, ನಾನು ಹಣ ಸಂಗ್ರಹ, ಒಳ್ಳೆ ಹಣ ಸಂಪಾದನೆ ಮಾಡಿದೆ, ಇದನ್ನು ಕೃಷ್ಣ ಸೇವೆಗೆ ನಾನು ಉಪಯೋಗ ಮಾಡಬೇಕು. ಅದಕ್ಕೆ ರೂಪ ಗೋಸ್ವಾಮಿ ನೋಡಿ, ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನವಾಬ್ ಹುಸೇನ್ ಶಾ ಅವನ ಇದರಲ್ಲಿ ರಾಜ್ಯದಲ್ಲಿ. ಅದನ್ನು ತ್ಯಜಿಸಿ ಬಂದು ಕೂಡ ಎಂತ ಮಾಡಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. 50% ಕೃಷ್ಣ ಪ್ರಜ್ಞೆ ದೇವಸ್ಥಾನ ಕೊಟ್ಟಿದ್ದಾರೆ, 25% ಫ್ಯಾಮಿಲಿ ಕೊಟ್ಟಿದ್ದಾರೆ, 25% ಸೇಫ್ಟಿಗೆ ಇಟ್ಟಿದ್ರು. ಅದು ಕೂಡ ಅವರ ಅಣ್ಣ ಜೈಲಿಂದ ಬರುವಾಗ ಅವರಿಗೆ ಯೂಸ್ ಮಾಡಿದ್ರು, ಸನಾತನ ಗೋಸ್ವಾಮಿಗೆ. ಹಾಗೆ ಎಂತ ಇಲ್ಲ ಅವರದು, ಮತ್ತೆ ಜಸ್ಟ್ ಒಂದು ಲೈನ್ ಗ್ರೋತ್ ಅಲ್ಲಿ ಇದ್ದಾರೆ, ಫುಲ್ ಡಿಟ್ಯಾಚ್ಡ್. ಈಗ ಅವರೆಂತ ಹೇಳಿದ್ರು, ನಿಮ್ಗೆ ಶಾಕಿಂಗ್ ಆಗ್ತದೆ. ಅವ್ರು ಹೇಳಿದ್ರು, ಎಸ್, ರಾಧಾ ಗೋವಿಂದ ದೇವಸ್ಥಾನ ಕಟ್ಟು. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಎಲ್ಲವನ್ನೂ ಕೃಷ್ಣನ ಇದಕ್ಕೆ ಸೇವೆಗೆ ಯೂಸ್ ಮಾಡಬೇಕು, ನಿರ್ಬಂಧೆ ಕೃಷ್ಣ ಸಂಬಂಧ. ಆದ್ರೆ ಇಲ್ಲಿ ಅಂತ ಹೇಳುವಂಥದ್ದು ಫಾಲ್ಗು ವೈರಾಗ್ಯ. ಫಾಲ್ಗು ವೈರಾಗ್ಯ ಮಾಡಿದ್ರೆ ಎಂತ ಆಗ್ತದೆ, ಪ್ರಯೋಜನ ಇಲ್ಲ, ಅವ ಮಿಥ್ಯಾಚಾರಿ. ಫಾಲ್ಗು ವೈರಾಗ್ಯ ಅಂದ್ರೆ ಮಿಥ್ಯಾಚಾರಿ, ವಿಮೂಢಾತ್ಮ. ನಾವು ಮೊನ್ನೆ 3rd ಚಾಪ್ಟರ್ ಅಲ್ಲಿ ನೋಡಿದ್ದೇವೆ. ಹಾಗಾಗಿ ಮತ್ತೆ ಅವ ದೇವಸ್ಥಾನ ಕಟ್ತಾನೆ. ನಿಮಗೆ ಶಾಕ್ ಆಗ್ಬೋದು, ದೇವಸ್ಥಾನ ಎಂತ ಅಂದ್ರೆ ದೊಡ್ಡ ದೇವಸ್ಥಾನ ಕಟ್ಟಿದ, 1,00,000 ಜನ ಸೇವೆಗೆ, 1,00,000 ಜನ ಸೇವೆಗೆ. ಅದೆಲ್ಲ ಯಾವುದು ಸ್ಯಾಲ್ರಿಗೆ ಅಲ್ಲ, ಎಲ್ಲರೂ ಫ್ರೀ ಸೇವೆ. ಅದು ಹೇಗೆ ಅಂದ್ರೆ, ಈಗ ಅರ್ಧ ಗಂಟೆಗೆ ದೇವರಿಗೆ ಪೂಜೆ, ಅರ್ಧ ಗಂಟೆಗೆ ನೈವೇದ್ಯ, ಶಿಫ್ಟ್ ವೈಸ್. ಈಗ 100 ಮಂದಿ ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಮತ್ತೆ 100 ಮಂದಿ ಬೇರೆ, ಈ ರೀತಿ. ಮತ್ತೆ ಫುಲ್ಲು ಈ ಬಂಗಾರ, ಡೈಮಂಡ್ ಎಲ್ಲ ಇತ್ತಂತೆ ದೇವಸ್ಥಾನದಲ್ಲಿ. ಅಂತ ದೇವಸ್ಥಾನ ಕಟ್ಟಿದಂತೆ. ಪ್ರಭುಪಾದ ಹೇಳುವಂಥದ್ದು, ಈ ಔರಂಗಜೇಬ್, ಟಿಪ್ಪು ಸುಲ್ತಾನ್, ಇವರೆಲ್ಲ ಎಂತ ಮಾಡಿದ್ರು, ಆ ದೇವಸ್ಥಾನದ ಲೂಟಿಕೊಂಡು ಹೋದ್ರಂತೆ ಎಲ್ಲ. ಮತ್ತೆ ಕಡೆಗೆ ಅವರು ಹೋದ ಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರು ಟ್ರೈನ್ ಮಾಡಿ ಅದನ್ನು ಲೂಟಿಕೊಂಡು ಹೋದ್ರು. ಅದು ಕೂಡ ಭಾರತದಲ್ಲಿ ಕಡಿಮೆ ಆಗಲಿಲ್ಲ, ಅಷ್ಟು ಉಂಟು ಭಾರತದಲ್ಲಿ ಅಂತಸ್ತು. ಈಗ ಅದೆಲ್ಲ ಬಂಗಾರ ಎಲ್ಲ ರಾಧಾ ವೃಂದಾವನದಲ್ಲಿ ಉಂಟು, ರಾಧಾ ಗೋವಿಂದ್ ಟೆಂಪಲ್. ಆದ್ರೆ ಇವರೆಲ್ಲ ಎಲ್ಲ ಹೊತ್ತುಕೊಂಡು ಹೋದ್ರು. ಹಾಗೆ ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಎಸ್, ಶ್ಲೋಕ 3. ಜ್ಞೇಯ ಸಾನಿತ್ಯ ಸನ್ಯಾಸಿ ಯೋನಾದ್ವೇಷಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಕರ್ಮಫಲದ ತಿರಸ್ಕಾರವಾಗಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭ ಐಕ್ಯ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣ ಮುಕ್ತನಾಗುತ್ತಾನೆ. ಎಸ್, ನೋಡಿ, ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ, ರಿಜೆಕ್ಟ್ ಕೂಡ ಮಾಡ್ಲಿಕ್ಕಿಲ್ಲ, ಅಪೇಕ್ಷೆ ಮಾಡ್ಲಿಕ್ಕಿಲ್ಲ, ಅವನೇ ನಿತ್ಯ ಸನ್ಯಾಸಿ. ಅಂದ್ರೆ ಎಂತ, ಭಗವಂತನಿಗೆ ಕೊಡುವಂಥದ್ದು. ಬಂದ್ರೆ ಭಗವಂತನಿಗೆ ಇದಕ್ಕೆ ಸೇವೆಗೆ ಯೂಸ್ ಮಾಡೋದು. ರಿಜೆಕ್ಟ್ ಮಾಡ್ಲಿಕ್ಕಿಲ್ಲ, ಅಪೇಕ್ಷೆಗಳು ಮಾಡ್ಲಿಕ್ಕಿಲ್ಲ, ಬಂದ್ರೆ ಬಂತು, ಅವನೇ ನಿತ್ಯ ಸನ್ಯಾಸಿ. ಹಾಗಂದ್ರೆ ಸನ್ಯಾಸ ಅಂದ್ರೆ ಎಲ್ಲವನ್ನು ಪ್ರಬೋಧದರೆ ಗುಡ್ ಬ್ರಹ್ಮಚಾರಿ, ಗುಡ್ ಗೃಹಸ್ಥ ಇಸ್ ಆಲ್ವೇಸ್ ಬೆಟರ್ ದೆನ್ ಸನ್ಯಾಸಿ. ಯಾಕೆಂದ್ರೆ ಗೃಹಸ್ಥನಿಗೆ ಆ ಇಂದ್ರಿಯ ಸುಖ ಮಾಡುವ ಅವಕಾಶ ಜಾಸ್ತಿ ಇರ್ತದೆ. ಆದ್ರೂ ಕೂಡ ಅವ ಆ ಇಂದ್ರಿಯ ಸುಖ ಮಾಡದಿದ್ರೆ ಅವ ಆ ಗೃಹಸ್ಥ ಆಗಿ ಅವ ಬೆಟರ್ ದೆನ್ ಸನ್ಯಾಸಿ ಅಂತ ಪ್ರಬೋಧ ಹೇಳ್ತಾರೆ. ಹಾಗೆ ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಎಸ್, ಇದು ಹರಿದಾಸ್ ಠಾಕೂರ್. ಚೈತನ್ಯ ಮಹಾಪ್ರಭು 500 ವರ್ಷ ಹಿಂದೆ ಬರುವಾಗ ಹರಿದಾಸ್ ಠಾಕೂರ್ ಬರ್ತಾರೆ. ಹರಿದಾಸ್ ಠಾಕೂರ್ ಬೇರೆ ಯಾರಲ್ಲ, ಬ್ರಹ್ಮ. ಹರಿದಾಸ್ ಠಾಕೂರ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ತೇನೆ. ಅವರಿಗೆ ಹೇಗೆ ಆ ಇನ್ಕಾರ್ನೇಷನ್ ಆಯ್ತು. ಈ ಬ್ರಹ್ಮ ಎಂತ ಮಾಡ್ತಾನೆ ಅಂದ್ರೆ, ಕೃಷ್ಣ ಈ ವೃಂದಾವನ ಲೀಲೆಯಲ್ಲಿ ಬರುವಾಗ 5,000 ವರ್ಷ ಹಿಂದೆ ಬ್ರಹ್ಮನಿಗೆ ಗೊತ್ತಿಲ್ಲ ಇದು ದೇವತಂಬ ವರ್ಷ ಅಂತ. ಅದೇ ರೀತಿ ಇಂದ್ರ ಕೂಡ, ಅವನಿಗೆ ಕೂಡ ಗೊತ್ತಿರಲಿಲ್ಲ, ಶಿವನಿಗೆ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಯಾರೋ ಒಂದು ಮಗು ಇದ್ದಾನೆ ಅಂತ ಭಾವಿಸದಷ್ಟೇ. ಕೃಷ್ಣ ಬಂದಂದು ಗೊತ್ತಿಲ್ಲ, ದೇವತಂಬ ವರ್ಷ. ಹಾಗೆ ಬ್ರಹ್ಮ ಎಂತ ಬರ್ತಾನೆ ಕೆಳಗೆ, ಕೇಳ್ತಾರೆ ಮೇಲೆಲ್ಲ, ಈ ವೃಂದಾವನದಲ್ಲಿ ಒಬ್ಬ ಮಗು ಇದ್ದಾನೆ ನೋಡುವ ಅಂತ ಬರ್ತಾನೆ. ಇಮಿಡಿಯೇಟ್ ಎಂತ ಮಾಡ್ತಾನೆ ಬ್ರಹ್ಮ,
ಈ ಕೃಷ್ಣನೊಟ್ಟಿಗಿರುವ ಗೋಪ ಫ್ರೆಂಡ್ಸ್, ಹಸುಗಳು, ಕರುಗಳು ಇದನ್ನು ಅಪಹರಿಸ್ತಾನೆ, ಬ್ರಹ್ಮಲೋಕಕೊಂಡು ಹೋಗ್ತಾನೆ. ಮತ್ತೆ ಬ್ರಹ್ಮ ಕೂಡ ಮೇಲೆ ಹೋಗ್ತಾನೆ ಬ್ರಹ್ಮಲೋಕಕ್ಕೆ. ಕೃಷ್ಣ ಅಂತ ಮಾಡ್ತಾನೆ, ಕೃಷ್ಣ ದೇವತಾ ಪರಮಪುರುಷ. ಕೃಷ್ಣ ಎಕ್ಸ್ಪಾನ್ಷನ್ ಆಗ್ತಾನೆ, ಹಸುಗಳು, ಕರುಗಳು ಮತ್ತೆ ಕೃಷ್ಣನ ಫ್ರೆಂಡ್ಸ್. ವೃಂದಾವನದಲ್ಲಿ ಹೇಗೆ ಅಂದ್ರೆ, ವೃಂದಾವನದಲ್ಲಿ ಅವರಿಗೆ ಮಕ್ಕಳಿದ್ರು ಕೂಡ ಡೈಲಿ ಬೆಳಿಗ್ಗೆ ಅಂತ ಮಾಡ್ತಾನೆ, ಕೃಷ್ಣ ಮತ್ತೆ ಬಲರಾಮ್ ಹೊರಗೆ ಬಂದು ಯಾವುದೋ ಒಂದು ಕಾಡಿಗೆ ಹೋಗ್ತಾರೆ. 12 ಫಾರೆಸ್ಟ್ ಉಂಟು, 12 ವನ, ಅಲ್ಲಿ ಯಾವುದಾದ್ರು ಹೋಗ್ತಾರೆ ಹಳ್ಳಿಗೆ. ಆಗ ಎಲ್ಲ ವೃಂದಾವನವಾಸಿಗಳು ಹೊರಗೆ ಬಂದು ಕೃಷ್ಣನಿಗೆ ನೋಡುವಂಥದ್ದು. ಅಂದ್ರೆ ಅವರಿಗೆ ಕೃಷ್ಣ ಬಿಟ್ಟು ಬೇರೆ ಯಾವುದಿಲ್ಲ. ಆದ್ರೆ ಈ ಟೈಮಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ. ಬಲರಾಮಿಗೆ ಡೌಟ್ ಆಗ್ತದೆ ಎಂಥದ್ದು ಇರ್ಬೇಕಂತ. ಯಾಕೆಂದ್ರೆ ಕೃಷ್ಣ ಈ ಗೋಪ ಫ್ರೆಂಡ್ಸ್ ಮತ್ತೆ ಹಸುಗಳು, ಕರು ಎಕ್ಸ್ಪಾನ್ಷನ್ ಆಗಿದ್ದಾನೆ. ಹಾಗೆ ಅವ್ರಿಗೆ ಮನೆಯಲ್ಲಿ ಅವರಿಗೆ ಆ ಆನಂದ ಸಿಗ್ತಾ ಉಂಟು. ಅದಕ್ಕೆ ಅವರು ಹೊರಗೆ ಬರ್ತಾ ಇಲ್ಲ, ಅವರವರ ಮನೆಯಲ್ಲಿ ಉಂಟು ಕೃಷ್ಣ. ಮತ್ತೆ ಕಡೆಗೆ ಎಂತ ಆಗ್ತದೆ ಅಂದ್ರೆ, ಬಲರಾಮಿಗೆ ಗೊತ್ತಾಗ್ತದೆ, ಬಲರಾಮಿಗೆ ಡೌಟ್ ಬರ್ತದೆ. ಬ್ರಹ್ಮ ಬರ್ತಾನೆ ವಾಪಸ್. ಬ್ರಹ್ಮ ಬಂದು ನೋಡ್ತಾನೆ, ಹಾಗೆ ಇದ್ದಾರೆ. ಶಾಕ್ ಆಗ್ತದೆ, ನಾನು ಅಪಹರಿಸಿದ್ದೇನೆ, ಅವ್ರು ಹಾಗೆ ಇದ್ದಾರೆ. ವಾಪಸ್ ಬ್ರಹ್ಮ ಹೋಗ್ತಾನೆ, ಫಾಸ್ಟ್ ಹೋಗ್ತಾನೆ. ಯಾಕೆಂದ್ರೆ ಬ್ರಹ್ಮನ ವಾಹನ, ಹಂಸ ವಾಹನ, ತುಂಬಾ ಫಾಸ್ಟ್. ಅಲ್ಲಿ ನೋಡ್ತಾನೆ, ಹಾಗೆ ಇದ್ದಾರೆ. ಬ್ರಹ್ಮ ಅತಿ ಬುದ್ಧಿವಂತ, ಅವನಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ. ಅವನಿಗೆ ಗೊತ್ತಾಗ್ತದೆ ನನ್ನ ತಪ್ಪಾಗಿದೆ, ಅದು ಸಾಕ್ಷಾತ್ ದೇವತಾ ಪರಮಪುರುಷ ಅಂತ. ಹಂಸವನ್ನು ವಾಪಸ್ ಓಡಿ ಬರ್ತಾನೆ, ಅಡ್ಡ ಬೀಳ್ತಾನೆ, ಕೂಗ್ತಾನೆ, ಕೃಷ್ಣ ನನಗೆ ತಪ್ಪಾಯಿತು, ಕೃಷ್ಣ ನನಗೆ ಇದಕ್ಕೆ ತುಂಬಾ ಕಠೋರವಾದ ಶಿಕ್ಷೆ ಕೊಡು, ನಾನು ಎಂತ ಮೂರ್ಖ, ನನಗೆ ನೀನು ಅರ್ಥ ಮಾಡ್ಲಿಕ್ಕೆ ಆಗಲಿಲ್ಲ, ನಾನು ನಿನ್ನೆಲ್ಲ ಗೋಪ ಫ್ರೆಂಡ್ಸ್ ಮತ್ತೆ ಹಸುಗಳನ್ನು, ಕರುಗಳನ್ನು ಅಪಹರಿಸಿದ್ದೇನೆ, ಕೃಷ್ಣ ನಾನು ಮೂರ್ಖ, ನನ್ನಿಂದ ತಪ್ಪಾಯಿತು ಕೃಷ್ಣ, ನನಗೆ ಶಿಕ್ಷೆ ಕೊಡು, ಈ ರೀತಿ ಕೇಳ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ದಿಸ್ ಇಸ್ ಅ ಸೈನ್ ಆಫ್ ಎ ಡಿವೋಟಿ. ಡಿವೋಟಿ, whenever he knows that he has done mistake, he will cry. ಅಂದ್ರೆ ಭಕ್ತ ಯಾವಾಗ ಅವನಿಗೆ ತಪ್ಪಾಯ್ತು ಅಂದ್ರೆ ಗೊತ್ತಾಗ್ತದೆ, ಇಮಿಡಿಯೇಟ್ ಅವ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಅಭಕ್ತ ಹಾಗೆ ಅಲ್ಲ. ಅಭಕ್ತ ಯಾವಾಗಲೂ ನಾನು ಸರಿ ಅಂತ ಎಣಿಸುವಂಥದ್ದು, ಯಾವಾಗಲೂ ನಾನು ಸರಿ, ನಾನು ತಪ್ಪೇ ಅಲ್ಲ, ನಾನು ಪರ್ಫೆಕ್ಟ್. ಇದು ಅಭಕ್ತ. ಭಕ್ತ ಹಾಗೆ ಅಲ್ಲ. ಹಾಗೆ ಬ್ರಹ್ಮ ಕೂಗ್ತಾನೆ, ಬ್ರಹ್ಮ ಹೇಳ್ತಾನೆ, ಕೃಷ್ಣ ನೀನ್ ನೆಕ್ಸ್ಟ್ ಇನ್ಕಾರ್ನೇಷನ್ ಬರ್ತಾ ಇದೆಯಲ್ಲ, ಆಗ ನಾನು ನಿನಗಿಂತ ಬೇಗ ಬರುವಾಗೆ ಮಾಡು, ಮತ್ತೆ ನೆಕ್ಸ್ಟ್ ನಿನ್ನ ಇನ್ಕಾರ್ನೇಷನ್ ಅಲ್ಲಿ ನಾನೊಂದು ನೀಚ ಫ್ಯಾಮಿಲಿಯಲ್ಲಿ ಹುಟ್ಟುವಾಗೆ ಮಾಡು, ಮತ್ತೆ ನೆಕ್ಸ್ಟ್ ನನ್ನ ಇನ್ಕಾರ್ನೇಷನ್ ಅಲ್ಲಿ ನಾನು ಯಾವಾಗಲೂ ಸತತವಾಗಿ ನಿನ್ನ ನಾಮಸ್ಮರಣೆ ಮಾಡುವಾಗೆ ಮಾಡು, ಮತ್ತೆ ನೆಕ್ಸ್ಟ್ ಇನ್ಕಾರ್ನೇಷನ್ ಅಲ್ಲಿ ನಾನು ನಿನಗಿಂತ ಬೇಗ ದೇಹ ತ್ಯಾಗ ಮಾಡುವಾಗೆ ಮಾಡು, ಮತ್ತೆ ನಾನು ದೇಹ ತ್ಯಾಗ ಮಾಡಿದ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗು, ನಾನು ಅಷ್ಟು ದೊಡ್ಡ ಪಾಪಿ, ಈ ರೀತಿ ಹೇಳ್ತಾನೆ ಬ್ರಹ್ಮ. ಅದಕ್ಕೆ ಕೃಷ್ಣ ನಗಾಡ್ತಾನೆ, ಆಯ್ತಂತ ಹೇಳ್ತಾನೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೆಕ್ಸ್ಟ್ ನಾನು ಚೈತನ್ಯ ಮಹಾಪ್ರಭುವಾಗಿ ಬರ್ತೇನೆ, ಆಗ ನೀನು ಹರಿದಾಸ್ ಠಾಕೂರ್ ಆಗಿ ಬರ್ತೀಯ. ಆ ಇನ್ಸ್ಟೆನ್ಸ್ ಅಲ್ಲಿ ನೀನು ಒಂದು ನೀಚ ಫ್ಯಾಮಿಲಿ ಅಂದ್ರೆ ಮುಸ್ಲಿಂ ಫ್ಯಾಮಿಲಿ ಹುಡ್ತೀಯ. ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿ ಹುಟ್ಟುವಂತ. ಮತ್ತೆ ಅಲ್ಲಿ ನೀನು ನಾಮಾಚಾರ್ಯ ಆಗ್ತೀಯ, ಅಂದ್ರೆ ನನ್ನ ನಾಮವನ್ನು ನೀನು ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇರ್ತೀಯ. ಈಗ ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಮಾಲೆ ಮಾಡ್ತಾ ಇದ್ರು. ಈಗ ನಮ್ಗೆ ಹೇಳುವಂಥದ್ದು 16 ಮಾಲೆ, 16 ಸುತ್ತು. 16 ಸುತ್ತಿಗೆ 2 ಗಂಟೆ ಬೇಕು. ಇದೊಂದು ಆಲ್ಮೋಸ್ಟ್ ಒಂದು 20 ಗಂಟೆ ಜಪ ಮಾಡ್ತಾ ಇದ್ರು ಹರಿದಾಸ್ ಠಾಕೂರ್. ಮತ್ತೆ ಆ ಲೀಲೆಯಲ್ಲಿ ನಿನಗಿಂತ ಮುಂಚೆ ಅಂದ್ರೆ ನನಗಿಂತ ಮುಂಚೆ ನೀನು ಲೀಲೆ ಮುಗಿಸು, ಅಂದ್ರೆ ನಿನ್ನ ದೇಹ ತ್ಯಾಗ ಮಾಡುವಾಗ ನಾನು ಮಾಡ್ತೇನೆ. ಹಾಗಾಗಿ ಜಗನ್ನಾಥಪುರಿಯಲ್ಲಿ ಹರಿದಾಸ್ ಠಾಕೂರ್ ದೇಹ ತ್ಯಾಗ ಮಾಡಿದ ಮೇಲೆ ಚೇತನ್ ಎಂತ ಮಾಡ್ತಾರೆ, ಅವರ ಹೆಣವನ್ನು ಎಳೆದುಕೊಂಡು ಹೋಗ್ತಾರೆ, ಎಳೆದುಕೊಂಡು ಹೋಗಿ ಅಲ್ಲಿ ಸಮಾಧಿ ಮಾಡ್ತಾರೆ. ಅದು ಅವರ ಇಚ್ಛೆ ಇತ್ತು. ಹಾಗಾಗಿ ಎಲ್ಲ ಇಚ್ಛೆಯನ್ನು ಈಡೇರಿಸ್ತಾರೆ ಕೃಷ್ಣ. ಹಾಗೆ ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇದ್ದಾರೆ. ಅಲ್ಲಿದು ರೂಲ್ ರಾಜ ಮುಸ್ಲಿಂ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ,
ಹಾಗಾಗಿ ಅವನಿಗೆ ಕೂಡ ಅದು ಅಸೂಯೆ ಆಗ್ತದೆ. ಅವೆಂತ ಮಾಡ್ತಾನೆ, ಅವ ಒಂದು ಹುಡುಗಿಯನ್ನು ಕಳಿಸ್ತಾನೆ ಅವರ ಈ ಜಪವನ್ನು ಭಂಗ ಮಾಡ್ಲಿಕ್ಕೆ. ಈ ಹುಡುಗಿ ಬೇರೆ ಅಲ್ಲ, ಇದು ದೇವಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಬ್ಯೂಟಿ ಅವಳು, ತುಂಬಾ ಚಂದ ಹೇಳ್ತಾಳೆ. ಅವಳು ಹೋಗ್ತಾಳೆ ಸಂಜೆ ಹೊತ್ತಿಗೆ 6:30ಗೆ. 6:30 ಹೋಗಿ ಹರಿದಾಸ್ ಹೇಳ್ತಾನೆ, ಯಾಕೆ ಬಂದಿದ್ಯಾ? ಅಲ್ಲ, ನಿನ್ನನ್ನು ನಾನು ಸಂಭೋಗ ಮಾಡ್ಲಿಕ್ಕೆ. ಆಯ್ತು, ನನ್ನ ಜಪ ಬಾಕಿ ಉಂಟು, ನಾನು ಜಪ ಮಾಡಿದ ಮೇಲೆ ಮಾಡುವ. ಜಪ ಮಾಡ್ತಾ ಇದ್ದಾರೆ, ರಾತ್ರಿ ಆಗ್ತದೆ. ರಾತ್ರಿ ಕೇಳ್ತಾಳೆ 10 ಗಂಟೆಗೆ, ಆಗ್ಲಿಲ್ವಾ? ಅಲ್ಲ, ನಾನು ಆಗ್ಲಿಲ್ಲ. ಮತ್ತೆ ಹಾಗೆ ಬೆಳಿಗ್ಗೆ ಆಗ್ತದೆ. ಹರಿದಾಸ್ ಹೇಳ್ತಾರೆ, ನೀನು ಹೋಗು, ಇವತ್ತು ಸಂಜೆ ಬಾ 6:30ಗೆ. ಮರು ದಿವಸ ಬರ್ತಾಳೆ, ಅದಕ್ಕೆ ಹೇಳ್ತಾರೆ, ನನ್ನ ಮೊನ್ನೆದು ಬಾಕಿ ಉಂಟು, ಮಾಡ್ತಾ ಇದ್ದಾರೆ. ರಾತ್ರಿ ಆಗ್ತದೆ, ಬೆಳಿಗ್ಗೆ ಆಗ್ತದೆ, ಮತ್ತೆ ಹೋಗು ಅಂತ ಹೇಳ್ತಾರೆ. ಇವತ್ತು ಬಾ. 3ನೇ ದಿವಸ ಬರ್ತಾಳೆ. 3ನೇ ದಿವಸ ಬರ್ತಾಳೆ. ಒಂದು 2 ಗಂಟೆ ನಂತರ ಅವಳು ಇಮಿಟ್ ಕಣ್ಣಲ್ಲಿ ಅಳು ಬರ್ತದೆ. ನಾನು ಎಂತ ದೊಡ್ಡ ಪಾಪಿ, ನಿನ್ನಂತ ಶುದ್ಧ ವೈಷ್ಣವ ನಾನು ಕೆಡಿಸಲಿಕ್ಕೆ ಬಂದಿದ್ದೇನೆ, ನನ್ನಿಂದ ತಪ್ಪಾಯ್ತು, ಕ್ಷಮಿಸು. ಅದಕ್ಕೆ ಹರಿದಾಸ್ ಅವರು ಹೇಳ್ತಾರೆ, ಒಂದೇ ಒಂದು ಕಂಡೀಷನ್ಸ್ ನಿನ್ನನ್ನು ಕ್ಷಮಿಸ್ತೇನೆ. ನೀನು ಈ ಸಂಪಾದನೆ ಮಾಡಿದ ಹಣ ಎಲ್ಲವನ್ನು ದಾನ ಮಾಡಿ ಬಾ. ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೆ, ಇದನ್ನು ದಾನ ಮಾಡಿ ಬಾ. ಅವಳೆಲ್ಲ ದಾನ ಮಾಡಿ ಬರ್ತಾಳೆ. ಮತ್ತೆ ಹರಿದಾಸ್ ಅವರು ಎಂತ ಮಾಡ್ತಾರೆ, ಅವಳಿಗೆ ದೀಕ್ಷೆ ಕೊಡ್ತಾರೆ. ಮತ್ತೆ ಆ ಕುಟೀರದಲ್ಲಿ ಅವಳು ಇರ್ತಾಳೆ, ಹರಿದಾಸರು ಬೇರೆ ಜಾಗಕ್ಕೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬಹುದು ಎಂತ ಅಂದ್ರೆ, ಶುದ್ಧ ಭಕ್ತರನ್ನು ಮಾಯೆ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುದು ಕೂಡ ಹೇಳುವಂಥದ್ದು, ಮಾಯಾ ಕಾಂಟ್ ಟಚ್ ಮೀ. ಈ ದೇವಿ ಅಂದ್ರೆ ಮಾಯೆ, ಕಾಂಟ್ ಟಚ್ ಮೀ. ಶುದ್ಧ ಭಕ್ತರನ್ನು ಮುಟ್ಲಿಕ್ಕೆ ಆಗುದಿಲ್ಲ ಅಷ್ಟು. ಯಾಕೆಂದ್ರೆ ಮಾಯೆ ಕೃಷ್ಣನ ಕಂಟ್ರೋಲ್ ಇರುವಂಥದ್ದು. ಮಯಾ ದಕ್ಷಿಣ ಪ್ರಕೃತಿ ಸೂಯತೆ ಸಚರಾಚರಂ ಏತು ನಾನು ಕೌಂತೆ ಜಗದ್ವಿಪರಿವರ್ತದೆ. ಯಾಕಂದ್ರೆ ಅವಳು ಕೃಷ್ಣ ಡೈರೆಕ್ಷನ್ ಕೆಲಸ ಮಾಡುವಂಥದ್ದು ಮಾಯೆ. ಆದರೆ ಶುದ್ಧ ಭಕ್ತ ಕೃಷ್ಣ ಕಂಟ್ರೋಲ್ ಇರುವಂಥದ್ದು. ಹಾಗಾಗಿ ಮಾಯೆಗೆ ಏನು ಮುಟ್ಲಿಕ್ಕೆ ಆಗುದಿಲ್ಲ. ಶ್ಲೋಕ 10. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯ ಮಾಡುವನು, ಆತನಿಗೆ ತಾವರೆ ಎಲೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ಫಲಗಳನ್ನು ಭಗವಂತ ಅರ್ಪಣೆ ಮಾಡಬೇಕು, ಆಗ ನಮ್ಗೆ ಯಾವುದೇ ಪಾಪವಿಲ್ಲ. ನಾವು ಯಾವಾಗ ನಮ್ಮ ಸ್ವ-ಇಚ್ಛೆಗೆ ನಾವು ಭೋಗಿಸ್ತೇವೆ ಆಗ ಪಾಪ ಬರುವಂತ. ಆದ್ರೆ ನಮಗೆ ಫಲ ಭಗವಂತನಿಗೆ ಕೊಡ್ಲಿಕ್ಕೆ ನಾವೀಗ ರೆಡಿ ಆಗ್ಲಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಕೊಡ್ತಾ ಬರ್ಬೇಕು, ಒಮ್ಮೆಲೆ ಆಗುದಿಲ್ಲ. ಹೇಗಂದ್ರೆ ಎಂತ ಹೇಳುವಂಥದ್ದು, ಹುಟ್ಟಿದಾಗೆ ನಾವು ಹುಟ್ಟುವಾಗಲೇ ನಮ್ಗೆ ನಡಿಲಿಕ್ಕೆ ಆಗುದಿಲ್ಲ. ನಾವು ಫಸ್ಟಿಗೆ ಹೀಗೆ ಮಲಗಿ, ಮತ್ತೆ ಅಡ್ಡ ಮಲಗಿ, ಮತ್ತೆ ಸ್ವಲ್ಪ ನಾವು ಅಂಬೆಗಾಲಲ್ಲಿ ಹೋಗಿ, ಮತ್ತೆ ನಾವು ನಡೆಯುವಂಥದ್ದು. ಅದು ನಡೆಯುವ ಕೂಡ ಬಿದ್ದು 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 ಮತ್ತೆ ನಡೆಯುವಂಥ. ಅದೇ ರೀತಿ ನಾವು ಕೂಡ ಭಗವಂತನಿಗೆ ಒಮ್ಮೆಲೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಸ್ವಲ್ಪ ಸ್ವಲ್ಪ ಕೊಡ್ತಾ ಬರ್ಬೇಕು, ಮತ್ತೆ ನಮಗೆ ಜಾಸ್ತಿ ಕೊಡ್ಲಿಕ್ಕೆ ಆಗ್ತದೆ. ಅಂದ್ರೆ ಜಾಸ್ತಿ ಜಾಸ್ತಿ ಮಾಡ್ಬೇಕು. ಸಾಯುವಾಗ ಎಂತ ಅಂದ್ರೆ ಟೋಟಲಿ ಎಲ್ಲವೂ ಕೃಷ್ಣ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಅದರಲ್ಲಿ ಆಸಕ್ತಿ ಇದ್ರೆ ಎಂತಾಗ್ತದೆ, ನಾವು ಮತ್ತೆ ಇಲ್ಲಿ ಹುಡ್ತೇವೆ. ಹಾಗಾಗಿ ಎಲ್ಲವೂ ಭಗವಂತನ ಸೇರ್ಬೇಕು. ಫಲಗಳನ್ನು ಭಗವಂತ ಅರ್ಪಿಸಿ ಯಾರು ನಿರ್ಲಿಪ್ತ ಕರ್ತವ್ಯ ಮಾಡುವ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲ ಹಾಗೆ ಪಾಪದ ಲೇಪವಿಲ್ಲ. ಭಗವಂತನಿಗೆ ಕೊಟ್ರೆ ನಿಮ್ಗೆ ಯಾವುದೇ ಪಾಪ ಇಲ್ಲ, ಅದೇ ಬೇರೆ ಅಕೌಂಟ್. ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನೀಚೈವ ಸುಪಾಕೆ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನ ಪಡೆದವರಾದ್ದರಿಂದ ವಿದ್ಯಾವಿನ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ತಿನ್ನುವವನು ಅಂತ್ಯ ಜನ ಒಂದೇ ರೀತಿ ಕಾಣುತ್ತಾರೆ. ನಮ್ಗೆ ಇದು ಕಾಣಲಿಕ್ಕೆ ಆಗುದಿಲ್ಲ. ಯಾಕೆ? ನಮ್ಗೆ ಆ ಜ್ಞಾನ ಬರಲಿಲ್ಲ, ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ. ಪ್ರೋಗ್ರೆಸ್ ಆದ್ಮೇಲೆ ಎಲ್ಲವನ್ನು ಒಂದೇ ರೀತಿ ಕಾಣಲಿಕ್ಕೆ ಆಗ್ತದೆ. ಬ್ರಾಹ್ಮಣ, ಹಸು, ಆನೆ, ನಾಯಿ ಮಾಂಸ ತಿನ್ನುವವನು ಅಂತ್ಯ ಜನ ಒಂದೇ ರೀತಿ ಕಾಣುತ್ತಾರೆ. ಈಗ ಹೇಗಂದ್ರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಚೈತನ್ಯ ಮಹಾಪ್ರಭು ಜಾರ್ಖಂಡ್ ಫಾರೆಸ್ಟ್ಗೆ ಹೋಗುವಾಗ ಅಲ್ಲಿ ಎಂತ ಮಾಡಿದ್ರು, ಈ ಹುಲಿ, ಸಿಂಹ, ಆನೆ, ಜಿಂಕೆ ಎಲ್ಲ ಪ್ರಾಣಿಗಳು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೈತನ್ಯ ಮಹಾಪ್ರಭು ಕುಣಿಸಿದ್ರು.
ಪ್ರಭುಪಾದ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ, ಅವರಿಗೆ ಆಯ್ತು. ನಮಗೆ ಪ್ರಾಣಿಗಳನ್ನು ಕುಣಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮನುಷ್ಯರನ್ನು ಕುಣಿಸೋ. ಪ್ರಭುಪಾದ ಎಂತ ಮಾಡಿದರು? ಮನುಷ್ಯರನ್ನು ಕುಣಿಸಿದರು. ನಾವು ಎಷ್ಟು ಲೋವೆಸ್ಟ್ ಅಂದ್ರೆ ನಮಗೆ ಮನುಷ್ಯರನ್ನು ಕೂಡ ಕುಣಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಇಲ್ಲಿ ಎಂತ ತಿಳಿಬೇಕು, ಭಕ್ತಿಯಲ್ಲಿ ಯಾರು ಅಡ್ವಾನ್ಸ್ ಆಗ್ತಾನೆ ಅವನಿಗೆ ಒಂದೇ ರೀತಿ ನೋಡ್ಲಿಕ್ಕೆ ಆಗ್ತದೆ. ಹೇಗೆಂದ್ರೆ ಚೈತನ್ಯ ಒಮ್ಮೆ ನಾಯಿಯನ್ನು ಈಗ ಮುಟ್ಟಿದ್ರು, ಅದು ಇಮಿಡಿಯೇಟ್ ಧಾಮಕ್ಕೆ ಹೋಯ್ತು. ಎಲ್ಲಿಗೆ? ಕೃಷ್ಣನ ಧಾಮಕ್ಕೆ ಹೋಯ್ತು. ಹೇಗೆಂದ್ರೆ ಸ್ವತಃ ಕೃಷ್ಣ ಚೈತನ್ಯ ಮಹಾಪ್ರಭು. ಹಾಗೆ ಎಲ್ಲರನ್ನು ಒಂದೇ ರೀತಿ ಕಾಣಲಿಕ್ಕೆ ಆಗ್ತದೆ ಯಾವಾಗ? ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ಮೇಲೆ. ನಮ್ಗೆ ಆಗ ಆತ್ಮ ಮತ್ತೆ ಪರಮಾತ್ಮ ಕಾಣ್ತದೆ ಅಷ್ಟೇ. ನೋಡಿ, ಈ ಮರದಲ್ಲಿ ಕೂಡ ಆತ್ಮ ಮತ್ತೆ ಪರಮಾತ್ಮ, ಈ ಸಿಂಹದಲ್ಲಿ, ಇವನಲ್ಲಿ, ಪ್ರಾಣಿಗಳಲ್ಲಿ ಎಲ್ಲ ಈಗ ನಮ್ಗೆ ಕಾಣ್ತಾ ಇಲ್ಲ ಅದು. ಯಾಕೆಂದ್ರೆ ನಾವು ಆ ಲೆವೆಲ್ಗೆ ಬರಲಿಲ್ಲ. ಶ್ಲೋಕ 22. ಏಹಿ ಸಂಸ್ಪರ್ಶ ಚ ಭೋಗ ದುಃಖ ಯೋನಯ ಏವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಬುಧ ಅರ್ಜುನನೇ ಇಂಥ ಸುಖಗಳಿಗೆ ಆದಿಯು ಅಂತ್ಯ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಿಗೆ ಸಂತೋಷ ಪಡುವುದಿಲ್ಲ. ಹೇಗೆಂದ್ರೆ ಇಂದ್ರಿಯ ಸುಖದಲ್ಲಿ ನಮಗೆ ದುಃಖವೇ. ಹೇಗೆಂದ್ರೆ ನಿಮಗೆ ಒಂದು ಗಜ್ಜೆಯಾಗಿದೆ, ನೀವು ತುರಿಸ್ತಾ ಇದ್ರಿ, ಇಚ್ಚಿಂಗ್, ತುರಿಸುವಾಗ ನಿಮ್ಗೆ ಖುಷಿ ಆಗ್ತದೆ, ಮತ್ತೆ ಲಾಸ್ಟ್ ರಕ್ತ ಬರ್ತದೆ. ರಕ್ತ ಬರೋ ನಿಮಗೆ ದುಃಖ. ಅದು ತುರಿಸುವಾಗ ಖುಷಿ ಆಗ್ತದೆ. ಹಾಗೆ ಇಂದ್ರಿಯ ಸುಖದಲ್ಲಿ ನಮಗೆ ದುಃಖವೇ, ಇದ್ರಲ್ಲಿ ಸುಖ ಇಲ್ಲ. ಈಗ ನೋಡಿ, ಇಲ್ಲಿ ಈ ಒಂದು ನಿಮಗೆ ಈ ರೈನಿ ಸೀಸನ್ ಅಲ್ಲಿ ಒಂದು ಬರ್ತದೆ, ಅದು ಬೆಳಿಗ್ಗೆ 6 ಗಂಟೆಗೆ ಟ್ಯೂಬ್ಲೈಟ್ ಕೆಳಗೆಲ್ಲ ಸತ್ತಿರ್ತದೆ. ಅದಕ್ಕೆ ಲೈಟ್ ನೋಡುವ ಆಸೆ, ಅಲ್ಲಿ ಹೋಗ್ತದೆ, ಸಾಯ್ತದೆ. ಅಂದ್ರೆ ಕೆಂಪು ತಿನ್ನುವುದಂತ ನೋಡ್ತದೆ, ಅಲ್ಲಿ ಹೋಗಿ ಸಾಯ್ತದೆ. ಅದೇ ರೀತಿ ಈ ಜಿಂಕೆಗೆ ಕೇಳುವುದು ಪ್ರಬಲ, ಅದಕ್ಕೆ ಬೇಟೆಗಾರ ಎಂತ ಮಾಡ್ತಾನೆ, ಚಂದ ಮಾಡಿ ಫ್ಲೂಟನ್ನು ಬಾರಿಸ್ತಾನೆ. ಇವ ಜಿಂಕೆ ಅಟ್ರಾಕ್ಟ್ ಆಗ್ತದೆ, ಹತ್ತಿರ ಹೋಗ್ತದೆ, ಅವ ಶೂಟ್ ಮಾಡ್ತಾನೆ. ಮತ್ತೆ ಈ ಒಂದು ಇದು ಅದರೊಳಗೆ ಹೋಗ್ತದೆ, ಅದಕ್ಕೆ ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ, ಅಲ್ಲಿ ಹೋಗಿ ಸಾಯ್ತದೆ. ಮತ್ತೆ ಈ ಮೀನು ತಿನ್ನುವುದು ಪ್ರಬಲ, ಈ ಎಂತ ಮಾಡೋದು, ಮೀನನ್ನು ಹಿಡಿಯುವ ಇಂಥದ್ದೊಂದು ಹಾಕಿ ವೈರಿಗಾಗಿ ಕೆಳಗೆ ಬಿಡ್ತಾನೆ, ಅದು ತಿನ್ಲಿಕ್ಕೆ ಹೋಗ್ತು ಸಾಯ್ತದೆ. ಮತ್ತೆ ಆನೆಗೆ ಹೆಣ್ಣು ಆನೆಯನ್ನು ಸೆಕ್ಸ್ ಮಾಡುವ ಆಸೆ, ಅದಕ್ಕೆ ಈ ಬೇಟೆಗಾರ ಎಂತ ಮಾಡ್ತಾನೆ, ಹೆಣ್ಣು ಆನೆಯನ್ನು ಬಿಡ್ತಾನೆ, ಅದನ್ನು ಅಟ್ಟಿಸಿ ಹೋಗ್ತದೆ, ಅಲ್ಲಿ ಒಬ್ಬ ಒಂದು ಗುಂಡಿ ತೋಡಿರ್ತಾನೆ, ಆ ಗುಂಡಿಯೊಳಗೆ ಬೀಳ್ತದೆ. ಎಸ್, ಹಾಗಾಗಿ ಇದು ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಪ್ರಬಲ, ಇದರಲ್ಲಿ ಇದು ನೋಡುವಂಥ ಪ್ರಾಬ್ಲಮ್, ಇದು ಕೇಳುವಂಥದ್ದು, ಇದರಲ್ಲಿ ಸ್ಮೆಲ್ ಮಾಡೋದು, ತಿನ್ನುವುದು, ಇಲ್ಲಿ ಸೆಕ್ಸ್. ಆದರೆ ಮನುಷ್ಯನಲ್ಲಿ ಈ 5 ಕೂಡ ಪ್ರಬಲ. ಎನಿ ಮೂಮೆಂಟ್ ನಾವು ಫಾಲ್ ಡೌನ್ ಆಗ್ಬೋದು, ಎನಿ ಮೂಮೆಂಟ್ ಪತನಗೊಳ್ಬೋದು. ಹಾಗೆ ನಾವು ತುಂಬ ಜಾಗ್ರತೆ ಇರಬೇಕು. ನಾವು ಈಗ 5 ಇಂದ್ರಿಯಗಳನ್ನು ನೋಡಿ, ನೋಡುವುದು ಕೃಷ್ಣ ನೋಡಬೇಕು, ಕೇಳುವುದು ಕೃಷ್ಣ ಬಗ್ಗೆ ಕೇಳಬೇಕು, ಸ್ಮೆಲ್ ಕೃಷ್ಣಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು, ತಿನ್ನುವುದು ಕೃಷ್ಣ ಪ್ರಸಾದ ಎನ್ಬೇಕು, ಮತ್ತೆ ಇದು ಭಕ್ತರ ಸಂಘ ಸ್ಪರ್ಶ ಮಾಡಬೇಕು, ಭಕ್ತರ ಸ್ಪರ್ಶ ಮಾಡಬೇಕು. ಎಸ್. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಧಂ ಸರ್ವಭೂತಾನಾಂ ಜ್ಞಾತ್ವಾ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಂಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿ ಹಿತೈಷು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ನೋಡಿ, ಈಗ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಅದು ಫಾರ್ಮ್ ಆದದ್ದು ಯಾಕೆ? ವಿಶ್ವದಲ್ಲಿ ಪೀಸ್ ತರಲಿಕ್ಕೆ, ಶಾಂತಿ ತರಲಿಕ್ಕೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, UN ಆಸ್ ಫೇಲ್ಡ್ ಇನ್ ಇಸ್ ಡ್ಯೂಟಿ. ಅದು ಅವರು ಎಂತಂದ್ರೆ ತೇರ್ಗಡೆ ಆಗಲಿಲ್ಲ. ಯಾಕೆಂದ್ರೆ ಅವರಿಗೆ ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ. ಶಾಂತಿ ಫಾರ್ಮುಲಾ ಎಲ್ಲಿ ಉಂಟು ಎಂತ? ಫಸ್ಟ್ ಭೋಕ್ತಾರ ಯಜ್ಞ ತಪಸ, ಭೋಕ್ತಾರ ಕೃಷ್ಣ, ನಾವಲ್ಲ. ಕಲಿಯುಗದಲ್ಲಿ ಪ್ರಭುಪಾದ ಎಲ್ಲರೂ ಎನಿಸುವಂತ ನಾನು ಭೋಕ್ತಾರ, ಎಂಜಾಯರ್ ಕೃಷ್ಣ. ನಾವು ಕೃಷ್ಣನ ಎಂಜಾಯ್ಮೆಂಟಲ್ಲಿ ಭಾಗಿಯಾಗಬೇಕು. ಭೋಕ್ತಾರ ಕೃಷ್ಣ, ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ಈಶ್ವರ ಮಹೇಶ್ವರ. ನೋಡಿ, ಹೇಗೆಂದ್ರೆ ಹೆಚ್ಚಿನ ಹೇಳುವಂಥದ್ದು ಶಿವ ಕಂಟ್ರೋಲರ್. ಶಿವನಿಗೆ ಭೌತಿಕ ಲೋಕ 1 ಕೊಟ್ಟಿದ್ದಾರೆ ಕಂಟ್ರೋಲ್ ಮಾಡಿ, ತುಂಬಾ ಬ್ರಹ್ಮಾಂಡ ಉಂಟು.
ಎಲ್ಲ ಬ್ರಹ್ಮಾಂಡದ ಕಂಟ್ರೋಲ್ ಯಾರು? ಮಹೇಶ್ವರ, ಕೃಷ್ಣ. ಸರ್ವಲೋಕ ಮಹೇಶ್ವರ. ಸೂರುತಂ ಸರ್ವಭೂತಂ, ಎಲ್ಲ ಜೀವಿಗಳ ಹಿತೇಶಿ. ಜ್ಞಾತ ಮಾಂ ಶಾಂತಿ ಮೃಚ್ಯತೆ. ಇದನ್ನು ಯಾರು ತಿಳಿತಾನೆ ಅವನಿಗೆ ಶಾಂತಿ ಸಿಗ್ತದೆ. ಹಾಗಾಗಿ ನಾವು ಇದು ಶಾಂತಿಯ ಫಾರ್ಮುಲಾ. ಭೋಕ್ತಾರ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಎಲ್ಲ ಜೀವಿಗಳ ಹಿತೇಶಿ ಕೃಷ್ಣ. ಇದು ಯಾವಾಗ ನಾವು ಅರ್ಥ ಮಾಡ್ತೇವೆ ಈ ಫಾರ್ಮುಲಾವನ್ನು, ಆಗ ನಮಗೆ ನಿಜವಾದ ಶಾಂತಿ ಸಿಗ್ತದೆ. ಎಲ್ಲರಿಗೂ ಶಾಂತಿ ಬೇಕು, ಆದರೆ ಶಾಂತಿ ಸಿಗ್ತಾ ಇಲ್ಲ. ಯಾಕೆ? ಅವ್ರಿಗೆ ಫಾರ್ಮುಲಾ ಗೊತ್ತಿಲ್ಲ. ಅಧ್ಯಾಯ ಸಾರಾಂಶ: ಸನ್ಯಾಸದ ಕರ್ಮಯೋಗ. ಯಶ್ರೇಯ ಕರ್ಮಯೋಗ ಸನ್ಯಾಸ ಕರ್ಮಯೋಗ ವಿಶಿಷ್ಯತೆ. ನಿಷ್ಕಾಮ ಕರ್ಮಯೋಗ ಬಂಧನ ಮುಕ್ತಿ. ಕುರ್ವನಾಪಿ ನ ಲಿಪ್ಯತೆ. ದೇವೋತ್ತಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ. ಜ್ಞಾತ್ವ ಮಾಂ ಶಾಂತಿ ಮೃಚ್ಯತೆ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು? ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು? ಹ್ಯಾಂಡ್ ರೈಸ್ ಮಾಡಿ ಚಾಟಲ್ಲಿ ಹಾಕ್ಬೋದು. ಎಸ್, ನಮಸ್ತೆ. ಇಫ್ ಐ ಮಿಸ್ಸಿಂಗ್ ಮಾನಿಷಾ, ಇಸ್ ದೇರ್ ಈವ್ನಿಂಗ್ ಸೆಷನ್? ಎಸ್, 7 ಗಂಟೆಗೆ ನಾನೇ ಮಾಡುವಂಥದ್ದು, ಸಂಜೆ. ಎಸ್, ಧೀರಜ್ ಕುಲಾಲ್ ಹೇಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊನ್ನೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಈ ರಾಮನ್ ಬಗ್ಗೆ ಹೇಳುವಾಗ, ರಾವಣ ಸತ್ರೆ ಏನಿಲ್ಲ ಅಂದ್ರೆ, ರಾಮ ಸತ್ರೆ ಏನಾಗತ್ತೆ, ರಾಮ ವಿನ್ ಆದ್ರೆ ರಾಮ ಸತ್ರೆ ಹೇಳಿಲ್ಲ ನಾನು. ಅಲ್ಲ, ನೀವು ವಿಭೀಷಣ ರಾಜ ಆಗ್ತಾನೆ, ನೆಕ್ಸ್ಟ್ ಅಯೋಧ್ಯೆ ಒಬ್ರಿಗೆ ಕೊಡ್ತೀನಿ, ಅದೊಂದು ಹೇಳ್ತೀರಾ? ಅಂದ್ರೆ ನಂಗೆ ಅದು ಮರ್ತೋಯ್ತು ಏನು ಅಂತ. ರಾಮ ಸತ್ತು ದೇವರು ಸಾಯುವುದಿಲ್ಲ, ದೇವರು ರಿಟರ್ನ್. ಹೇಗಂದ್ರೆ ಅಲ್ಲಿ ಎಂತಾಗ್ತದೆ ಅಂದ್ರೆ, ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡ್ತಾನೆ ರಾಮ, ಲಂಕೆಯ ರಾಜನಾಗಿ. ಆಗ ಎಲ್ಲರೂ ಹೇಳ್ತಾರೆ, ಇನ್ ಕೇಸ್ ರಾವಣ ನಿನ್ನಲ್ಲಿ ಬಂದು ಸರೆಂಡರ್ ಆಗಿದ್ರೆ ನೀನು ಎಂತ ಮಾಡ್ತಿದ್ಯಾ? ಅದಕ್ಕೆ ರಾವಣನಿಗೆ ನಾನು ಅಯೋಧ್ಯೆ ಕೊಡ್ತಿದ್ದೆ, ವಿಭೀಷಣನ ಲಂಕೆಯ ರಾಜನಾಗಿ ಮಾಡಿದ್ದೇನೆ, ಮತ್ತೆ ಲಂಕೆ ಅವನಿಗೆ ಕೊಡ್ಲಿಕ್ಕೆ ಆಗುದು. ವಿಭೀಷಣ ಕೊಟ್ಟಿದ್ದೇನೆ, ಪ್ರಾಮಿಸ್ ಮಾಡಿದ್ದೇನೆ, ಕೊಟ್ಟಿದ್ದೇನೆ ಅವನಿಗೆ. ಆದ್ರೆ ಅಯೋಧ್ಯೆಯನ್ನು ರಾವಣನಿಗೆ ಕೊಡ್ತಿದ್ದೆ, ಅವನಿಗೆ ಸರೆಂಡರ್ ಆಗ್ತಿದ್ರೆ. ಮತ್ತೆ ಭರತ ಎಂತ ಮಾಡ್ತಾನೆ? ಅಯೋಧ್ಯೆಯನ್ನು ನೀನು ಇವನಿಗೆ ಕೊಟ್ರೆ ಭರತ ಎಂತ ಮಾಡ್ತಾನೆ? ಅದಕ್ಕೆ ಭರತನಿಗೆ ನಾನು ವೈಕುಂಠ ಕೊಡ್ತೇನೆ, ಮತ್ತೆ ನೀನು ಎಂತ ಮಾಡ್ತೀಯ? ನಾನು 3 ಸೇವೆ ಮಾಡ್ತೇನೆ. ಇದು ದೇವರ ಅಂಡರ್ಸ್ಟ್ಯಾಂಡಿಂಗ್. ದೇವರು ಯಾವಾಗಲೂ ಭಕ್ತರ ಸೇವೆ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದ್ರೆ ನಮ್ಗೆ ಭಗವಂತನ ಸೇವೆ ಮಾಡಲಿಕ್ಕೆ ಇಚ್ಛೆ ಇಲ್ಲ. ದೇವರು ರೆಡಿ ಇದ್ದಾರೆ, ನಾವು ರೆಡಿ ಇಲ್ಲ. ಅದು ನಾವು ಸ್ವಲ್ಪ ದೇವರಿಗೆ ನಾವು ಸೇವೆ ಮಾಡಲಿಕ್ಕೆ ರೆಡಿ ಇದ್ರೆ ಎಷ್ಟೇ ಚೇಂಜಸ್ ಆಗ್ತದೆ ನಮ್ಮಲ್ಲಿ. ಎಸ್, ಬೇರೆ ಪ್ರಶ್ನೆ? ಎಸ್, ಹರೇ ಕೃಷ್ಣ. ಯಾರ ಪ್ರಶ್ನೆ ಅದ್ರಲ್ಲಿ ಕೇಳ್ಬೋದು, ಚಾಟಲ್ಲಿ ಕೂಡ ಹಾಕಿ. ಹರೇ ಕೃಷ್ಣ. ಯಾವ್ದಿಲ್ವಾ ಪ್ರಶ್ನೆ? ಹರೇ ಕೃಷ್ಣ. ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಇದ್ದಲ್ಲಿ, ಚಾಟಲ್ಲಿ ಕೂಡ ಆಗ್ಬೋದು. ಹರೇ ಕೃಷ್ಣ. ಶಿವಕಾಂತ್ ಹಿರೇಮಠ್, ಎಸ್ ಹೇಳಿ ಸರ್. ಗುರುಜಿ, ಜಪ ಮಾಡಕ್ ಶುರು ಮಾಡೋಣ ಅಂತ ಇವತ್ತು ಏಕಾದಶಿ. ಜಪ ಮಾಡಕ್ಕೆ. ಓಕೆ, 1 ರೌಂಡ್ ಜಪ ಮಾಡುವ. ಎಸ್, ವೆರಿ ಗುಡ್. ಅದಕ್ಕೆ ಎಷ್ಟು ರೌಂಡ್ ಮಾಡ್ಬೇಕು ಫಸ್ಟ್ ಟೈಮ್ ಸ್ಟಾರ್ಟ್ ಅಂತ? 1 ರೌಂಡ್ ಮಾಡಿ. ಎಸ್, ಎಲ್ಲರೂ ಒಳ್ಳೇದಾಯ್ತು. ಇವತ್ತು ಏಕಾದಶಿ, ಒಳ್ಳೆ ದಿವಸ. ನಾವು 1 ರೌಂಡ್ ಜಪ ಮಾಡುವ. ಎಸ್, ಹೇಳಿದೆ.